ಹರೇ ಕೃಷ್ಣ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಗುರು ಗೌರಾಂಗರ ಕೃಪೆ, ಕೃಷ್ಣನ ಕೃಪೆ ಮತ್ತೆ ಎಲ್ಲ ವೈಷ್ಣವರ ಕೃಪೆಯನ್ನ ಪಡೀತಾ ಇಲ್ಲಿ ಸಿಗುವಂತಹ ಆಳವ ಕೇಳಿಸ್ತಿಲ್ಲ ಮಾತಾಜಿ. ಹರೇ ಕೃಷ್ಣ. ಮಾತಾಡಿ. ವಾಯ್ಸ್ ಬ್ರೇಕ್ ಆಗ್ತು ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ಲಿಲ್ಲ ಏನು ಮಾತಾಜಿ. ಈಗ ಕೇಳ್ತಾ ಇದೆಯಾ? ಈಗ ಕೇಳ್ತಾ ಇದೆ. ಪ್ರಣಾಮ ಮಂತ್ರಗಳೊಂದಿಗೆ ಇವತ್ತಿನ ತರಗತಿನ ಪ್ರಾರಂಭ ಮಾಡೋಣ. ಎಲ್ರು ನನ್ನ ಜೊತೆಗೆ ರಿಪೀಟ್ ಮಾಡಿ. ಓ ನಮೋ ಭಗವತೆ ವಾಸುದೇವಾಯ. ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಣಾಮ ಮಂತ್ರ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶಿಲ ಪ್ರಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ಯತೆ ನಾಮಿನೇ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಪಾಶ್ಚಾತ್ಯ ದೇಶತಾರಿಣೆ. ಹರೇ ಕೃಷ್ಣ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದೀರಯೇತ್. ತಥೋ ಜಯಮುದೀರಯೇತ್. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ದೋಗ್ಧ ಗೋಪಾಲನಂದನಃ ಡಿಸ್ಟರ್ಬೆನ್ಸ್ ಇದೆಯಾ ನನ್ನ ಕಡೆಯಿಂದ? ಹೌದು, ನನ್ನ ಕಡೆಯಿಂದ ಡಿಸ್ಟರ್ಬೆನ್ಸ್ ಇದೆಯಾ? ಇಲ್ಲ, ಈಗ ಇಲ್ಲಿ ಮಾತ್ರ ತುಂಬಾನೇ ಬಟ್ ಮಳೆ ಬೇರೆ ಡಿಸ್ಟರ್ಬೆನ್ಸ್ ಇದೆ ಮಾತಾಜಿ. ನಿಮ್ ಕಡೆಯಿಂದಲ್ಲ ಇಲ್ಲ. ಇದು ಫ್ಯಾನ್ ಬಂದ್ ಮಾಡ್ರಿ. ಇಲ್ಲ ಮಾತಾಜಿ, ಇಲ್ಲಿ ತುಂಬಾ ಜೋರಾಗಿ ಮಳೆ ಆಗ್ತಾ ಇದೆ, ಗುಡುಗು ಸಿಡಿಲು ಇದೆ, ಹಾಗಾಗಿ ಕೇಳ್ತಾ ಇದೆ. ಅಲ್ಲ, ಜನ ಮಾತಾಡೋದು ಡಿಸ್ಟರ್ಬೆನ್ಸ್. ಯಾಕೋ ಮನೆಯಲ್ಲಿ ಮಾತಾಡ್ತಾ ಇದ್ದಾರೆ, ಅದು ಡಿಸ್ಟರ್ಬೆನ್ಸ್ ಇದೆ. ಅದು ಇಲ್ಲ, ನಮ್ಮ ಡಿಸ್ಟರ್ಬೆನ್ಸ್. ಮನೇಲಿ ಯಾರು ಮಾತಾಡ್ತಾ ಇಲ್ಲ. ಮತ್ತೆ ಅಲ್ಲ, ಮಳೆನೇ ಇದೆ. ಅದು ಅಲ್ಲಿ ನೋಡಿ. ನಿಮ್ದು ಡಿಸ್ಟರ್ಬ್ ಇಲ್ಲ ಮಾತಾಜಿ, ಯಾರೋ ಮ್ಯೂಟ್ ಮಾಡ್ಕೊಂಡಿಲ್ಲ ಅಷ್ಟೇ. ಈಗ ಮ್ಯೂಟ್ ಮಾಡಿದ್ದಾರೆ. ಅದೇ ತುಂಬಾನೇ ಸಿಡಿಲು ಬರ್ತಾ ಇದೆ, ಮನೆಯಲ್ಲಿ ಮಾಡ್ಬೇಡ ಅಂತ ಹೇಳ್ತಾ ಇದ್ದಾರೆ ತರಗತಿ. ಬಟ್ ಓಕೆ ಮಾತಾಡಿ, ನೋ ಪ್ರಾಬ್ಲಮ್ ಇಲ್ಲ. ಮಾಡೋಣ, ನೋಡೋಣ ಏನಾಗುತ್ತೆ. ಸರ್ವೋಪನಿಷದೋ ಎಲ್ಲಿ ಮಾತಾಜಿ? ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ
ಪಾರ್ಥೋ ವಸ್ತ್ರ ಸುನಿರ್ಮುಕ್ತ ದುಗ್ಧಂ ಗೀತಾಮೃತಂ ಮಹತ್ ದುಗ್ಧಂ ಪೀತಾಂಬರಂ ಪೃಥಕ್ ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಕೃಷ್ಣಂ ವಂದೇ ಜಗದ್ಗುರು ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಎಲ್ಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಇವತ್ತು ಈ ಅಧ್ಯಾಯ ಮುಗಿಯುತ್ತೆ, 5ನೇ ಅಧ್ಯಾಯ. ಸೊ ನಿನ್ನೆವರೆಗೂ ನಾವು 22ನೇ ಶ್ಲೋಕದವರೆಗೂ ತಿಳ್ಕೊಂಡ್ವಿ. 29 ಈ ಅಧ್ಯಾಯ ಕೊನೆ ಶ್ಲೋಕ. ಹಾಗಾಗಿ 7 ಶ್ಲೋಕವನ್ನ ನಾವು ಮುಗಿಸ್ಬೇಕಾಗಿರೋದ್ರಿಂದ ಯಾರಿಗೆಲ್ಲ ಅನ್ಮ್ಯೂಟ್ ಮಾಡ್ಕೊಳ್ಲಿಕ್ಕೆ ಹೇಳಿದ್ಯೋ ಬೇಗ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿದ್ರೆ ಒಳ್ಳೇದು. ಅಂದ್ರೆ ಟೈಮ್ ನಮ್ಗೆ ಉಳಿಯುತ್ತೆ, ಸೊ ಬೇಗ ಮುಗಿಸ್ಬಹುದು. ಇಲ್ಲಾಂದ್ರೆ ಒಂದು ಶ್ಲೋಕದ ಸಲುವಾಗಿ ನಾವು ಮತ್ತೆ ನಾಳೆಗೆ ಇಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ಪ್ರಾರಂಭ ಮಾಡೋಣ ಇವತ್ತಿನ ಶ್ಲೋಕನ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 5ರ 23ನೇ ಶ್ಲೋಕ. ಶಕ್ನೋತಿ ಹೈವ ಯಃ ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖೀ ನರಃ. ಇದರ ಒಂದು ಉಚ್ಚಾರಣೆ ಹೇಗ್ ಬರುತ್ತೆ ನೋಡೋಣ. ಶಕ್ನೋತಿ, ಓಕೆ, ನವತ್ತಿದೆ ಮತ್ತೆ ದೊಡ್ಡ ಓ ಸ್ವರ ಕೂಡಿದೆ. ಶಕ್ನೋತಿ ಮಾತಾಜಿ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಹರೇ ಇಲ್ಲ. ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇಲ್ಲ ಮಾತಾಜಿ ವಾಯ್ಸು. ಹಾಗೇನಾ? ಹೌದು ಮಾತಾಜಿ ಕೇಳಿಸ್ತಾ ಇಲ್ಲ, ಏನು ಕೇಳಲಿಲ್ಲ. ಈಗ ಕೇಳಿಸ್ತೈತೆ. ಓ, ಸೊ ತುಂಬಾ ಮಳೆ ಬರ್ತಾ ಇದೆ ಅಲ್ಲಿ. ಹಾಗಾಗಿ ಏನು ಶಕ್ನೋತಿ ನೆಟ್ವರ್ಕ್ ಮಾತ್ರ ಕೇಳಿಸ್ತು. ಎಲ್ಲಿ ಮಾತಾಜಿ? ಓಕೆ, ಮಧ್ಯದಲ್ಲಿ ಏನಾದ್ರು ಮಳೆ ಮಳೆ ಎಲ್ಲಿ ಮಾತಾಜಿ? ನಮ್ದು ಈ ಕಡೆ ವಿಜಯಪುರ ಬಾಗಲಕೋಟೆ ಇದೆಯಲ್ಲ ಮಾತಾಜಿ, ಅಲ್ಲಿ. ಬಾಗಲಕೋಟೆಯಾ? ಶಕ್ನೋ ಏನಾದ್ರು ಮಧ್ಯದಲ್ಲಿ ಮತ್ತೆ ಕೇಳಿಸ್ತಾ ಇದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಹಾ, ಆಯ್ತು ಮಾತಾಜಿ. ಧನ್ಯವಾದಗಳು ಹೇಳಿದಕ್ಕೆ. ಹಾ, ಶಕ್ನೋತಿ ಹೈವ, ಓಕೆ, ನವತ್ತಿದೆ. ಈಗ ಶ್ಲೋಕ ಹೇಳಿದ್ರೆ ಕೇಳಿಸ್ತಲ್ಲ? ಕೇಳಿಸ್ತು, ಶಕ್ನೋತಿನೂ ಕೇಳಿಸ್ತು ಮಾತಾಜಿ. ಹಾ, ಉಚ್ಚಾರಣೆ ಹೇಳುವಾಗ ಕೇಳಿಸ್ಲಿಲ್ಲ ಅಂತ ಹೇಳಿದ್ರಿ ಅಲ್ಲ. ಶಕ್ನೋತಿ ಕೇಳಿಸ್ತು. ಹಾ, ಕಕ್ಕೆ ನವತ್ತಿದೆ, ದೊಡ್ಡ ಓ ಚಿಹ್ನೆ ಕೂಡಿದೆ, ಹಾಗಾಗಿ ಶಕ್ನೋತಿ. ತಕೆ ಈ ದೊಡ್ಡ ಈ ಕೂಡಿದೆ ಸ್ವರ ಅಲ್ಲ, ಹಾಗಾಗಿ ತೀ. ಶಕ್ನೋತಿ ಹೈವ. ನಾವು ಸಾಮಾನ್ಯವಾಗಿ ಹೇಗ್ ಹೋಗ್ಬಿಡ್ತೇವೆ, ಶಕ್ನೋತಿ ಹೈವ, ತಪ್ಪದು. ಶಕ್ನೋತಿ ಹೈವ. ಯಹ್, ಯಕ್ಕೆ ವಿಸರ್ಗ ಇದೆ ಇಲ್ಲಿ. ಅಲ್ಪವಾಗಿ ನಾವು ಸರ್ಪಸ್ಯ ಬಾಲಸ್ಯ, ಸೊ ಹೇಗೆ ಹಸ್ ಮಾಡುತ್ತೋ ಅಷ್ಟು ಮಾತ್ರ ಯಹ್ ಹೇಳ್ಬೇಕು. ಯಹ್ ಯಹ್ ಯಹ ಅಲ್ಲ, ಯಹ್. ಸೋಢುಂ, ಸೋಕೆ ಮತ್ತೆ ದೊಡ್ಡ ಕೂಡಿದೆ, ದೊಡ್ಡ ಢ ಇದೆ. ಸೋಡುಂ ಅನ್ಬೇಡಿ, ಸೋಢುಂ. ಯಾಕಂದ್ರೆ ನಿನ್ನೆ ಎಲ್ರು ಕೂಡ ಡ ಹಾಗೆ ಹೇಳ್ತಾ ಇದ್ರಿ. ಸೋಢುಂ. ಪ್ರಾಕ್, ಕಕ್ಕೆ ದೀರ್ಘ ಇದೆ, ಪ್ರಾಕ್ ಅನ್ಬೇಕು. ಪ್ರಾಕ್ ತಪ್ಪು, ಏನ್ ಹೇಳ್ಬೇಕು, ಪ್ರಾಕ್.
ಶರೀರ ವಿಮೋಕ್ಷಣಾತ್. ಅಲ್ಲಿ ಕೂಡ ಇಲ್ಲಿ ನೀವು ಬಿಡಿಸಿದಾಗ ಹೀಗೆ ಇದು ಕೊಡುವಂಥದ್ದು ಶರೀರ ವಿಮೋಕ್ಷಣಾತ್ ಅಂತಾನೆ ಕರೀತಾರೆ. ಸೊ ಅದನ್ನ ನೀವು ಕುಡಿನೇ ಹೇಳಿ. ಮತ್ತೆ ಕೊನೆಗೆ ತ ವ್ಯಂಜನ ಇದೆ, ಶರೀರ ವಿಮೋಕ್ಷಣಾತ್. ಆಮೇಲೆ 3ನೇ ಲೈನ್ ಅಲ್ಲಿ ಕಾಮ ಕ್ರೋಧೋದ್ಭವಂ. ಕಾಮ ಕ್ರೋ ಕಕೆ ಓ ಸ್ವರ ಕೂಡಿದೆ, ದೊಡ್ಡ ಓವರ ಸ್ವರ ಕೂಡಿದೆ, ಮತ್ತೆ ರ ಒತ್ತಿದೆ, ಹಾಗಾಗಿ ಕ್ರೋಧೋ ದೊಡ್ಡ ಧೋ ಇದೆ, ಮತ್ತೆ ದೊಡ್ಡ ಓ ಕೂಡಿದೆ, ಭವ ದಕ್ಕೆ ಭ ಒತ್ತಿದೆ, ದೊಡ್ಡ ಭ, ದ್ಭವ ಭ ದ್ಭವ ಹೇಳ್ಬಾರ್ದು, ಮತ್ತೆ ಸಣ್ಣ ಭ ಆಗತ್ತೆ, ದ್ಭವಂ. ಸೊ ಇದನ್ನ ಬಿಡಿಸಿದಾಗ ಏನಾಗತ್ತೆ, 3 ಪದಗಳಾಗ ಇಲ್ಲ 2 ಪದಗಳಾಗತ್ತೆ. ಮೂರ್ ಪದ ಕಾಮ ಕ್ರೋಧ ಉದ್ಭವಂ ಅಂತ 3 ಪದ ಆಗತ್ತೆ. ಓಕೆ, ಸೊ ನೀವು ಕೂಡಿನೇ ಹೇಳಿ, ಕಾಮ ಕ್ರೋಧೋದ್ಭವಂ ವೇಗಂ ಸಯುಕ್ತ ಅಂತ ಇಲ್ಲಿದೆ, ಬಟ್ ತಹ ಅಂತ ಹೇಳ್ಬೇಡಿ, ಸಯುಕ್ತ ಅಂತ ಹೇಳಿ. ಸಯುಕ್ತ ಸ ಸುಖೀ, ಖಕ್ಕೆ ದೀರ್ಘ ಇದೆ, ಹಾಗಾಗಿ ಸುಖೀ ನರಹ ಅಂತ ಹೇಳ್ಬೇಕು. ಸೊ ಇದ್ರ ಒಂದು ಅರ್ಥನ ನೋಡೋಣ. ಮೊದಲೇ ಒಂದು ಲೈನ್ ಅಲ್ಲಿ ಶಕ್ನೋತಿ ಹೈವಯ ಸೋಢುಂ ಅಂದ್ರೆ ಈ ಜೀವನದಲ್ಲಿ ಅಂದ್ರೆ ಏನೀಗ ನಮ್ಮ ಸದ್ಯದ ಶರೀರ ಇದೆಯೋ ಅದಕ್ಕೆ ನಾವು ಒಂದು ಜೀವನ ಅಂತ ಕರೀತೇವೆ ಅಲ್ಲ, ಜೀವ ಇದೆ ಈ ಶರೀರಕ್ಕೆ. ಸೊ ಯಾರು ಈ ಒಂದು ಶರೀರವನ್ನ ಸದ್ಯದಲ್ಲಿ ಏನ್ ಶರೀರ ಇದೆಯೋ ಅದನ್ನ ಸಮರ್ಥನಾಗಿ ಸಹಿಸಲು ಅಂದ್ರೆ ಸಹಿಸಬಲ್ಲನೋ ಅಂತ ಹೇಳಿ, ಈ ಜೀವನದಲ್ಲಿ ತನ್ನ ಒಂದು ಸದ್ಯದ ಶರೀರವನ್ನ ಯಾರು ಸಮರ್ಥನಾಗಿ ಸಹಿಸಬಲ್ಲನೋ ಅಂತ ಅದರ ಅರ್ಥ. ಆ ಸಹಿಸಬಲ್ಲದ್ರ ಅರ್ಥ ಏನು? ಸಹಿಸಬಲ್ಲದ್ರ ಅರ್ಥ ಈ ಏನು ಐಹಿಕ ಇಂದ್ರಿಯಗಳ ಒಂದು ಪ್ರಚೋದನೆಗಳಿರುತ್ತದಲ್ಲ ಅವುಗಳನ್ನ ಸಹಿಸ್ಕೊಳ್ಳೋದು ಅಂತ ಅರ್ಥ. ಸಹಿಸೋದು ಅಂತಂದ್ರೆ ಈ ಜೀವನವನ್ನ ಸಹಿಸೋದು, ಅಲ್ಲೇ ಅರ್ಥ ಹೇಳ್ತಾ ಇದ್ದೇನೆ ನಾನು, ಆಸ್ ಇಟ್ ಈಸ್ ಹೇಗೆ ಅರ್ಥ ಬರುತ್ತೋ ಅದನ್ನ ಹೇಳ್ತಾ ಇದ್ದೇನೆ. ಈ ಒಂದು ಸದ್ಯದ ಶರೀರದಲ್ಲಿ ಯಾರು ಸಮರ್ಥವಾಗಿ ಸಹಿಸ್ಕೊಳ್ಬಲ್ರೋ ಅಂತ ಅದರ ಅರ್ಥ. ಸೊ ಏನ್ ಸಹಿಸ್ಕೊಳ್ಳೋದು ಅಂದ್ರೆ ಐಹಿಕ ಇಂದ್ರಿಯಗಳ ಏನು ಪ್ರಚೋದನೆಗಳಿರುತ್ತಲ್ಲ ಅವುಗಳನ್ನ ಸಹಿಸಿಕೊಳ್ಳೋದು ಅಂತ. 2ನೇ ಲೈನ್ ಅಲ್ಲಿ ಪ್ರಾಕ್ ಶರೀರ ವಿಮೋಕ್ಷಣಾತ್. ಇದರ ಅರ್ಥ ಈ ಪ್ರಾಕ್ ಅಂತಂದ್ರೆ ಮುಂಚೆ ಅಂತ ಅರ್ಥ. ಆಮೇಲೆ ಶರೀರ ವಿಮೋಕ್ಷಣಾತ್ ಅಂದ್ರೆ ಶರೀರ ಅಂದ್ರೆ ನಮ್ ದೇಹ, ವಿಮೋಕ್ಷಣಾತ್ ಅಂದ್ರೆ ತ್ಯಾಗ ಅಂತ ಹೇಳೋದು. ಇಲ್ಲಿ ದೇಹದ ತ್ಯಾಗಕ್ಕಿಂತ ಮುಂಚೆ ಅಂತ ಹೇಳಿ. ಅಂದ್ರೆ ನಮ್ಮ ದೇಹ ತ್ಯಾಗ ಮಾಡೋಕ್ಕಿಂತ ಮುಂಚೆ ಯಾರು ತನ್ನ ದೇಹದ ಅಲ್ಲಿ ಇರುವಂತಹ ಐಹಿಕ ಇಂದ್ರಿಯಗಳ ಪ್ರಚೋದನೆಗಳನ್ನ ಸಹಿಸಿಕೊಳ್ಳಬಲ್ಲನೋ ಅಂತ 2 ಲೈನು ಹೇಳುತ್ತೆ. 3ನೇ ಲೈನ್ ಅಲ್ಲಿ ಕಾಮ ಕ್ರೋಧೋದ್ಭವಂ, ಕಾಮ ಕ್ರೋಧ ಉದ್ಭವಂ ಅಂದ್ರೆ ಕಾಮಗಳು ಕ್ರೋಧಗಳು ಉದ್ಭವಿಸುವಂಥದ್ದು ಅಥವಾ ಉಂಟಾಗುವಂಥದ್ದು ಅಂತ. ಆಮೇಲೆ ಸಯುಕ್ತ ಅಂದ್ರೆ ವೇಗಂ ಅಂದ್ರೆ ಒತ್ತಡ. ಕಾಮ ಕ್ರೋಧ ಉದ್ಭವಂ ವೇಗಂ. ಈಗ ಕಾಮ ಕ್ರೋಧ ಉದ್ಭವ ಆಗತ್ತೆ, ಯಾವ ತರ ಆಗತ್ತೆ? ವೇಗವಾಗಿ ಆಗತ್ತೆ. ಆ ವೇಗ ಅಂದ್ರೆ ಆವೇಶ, ಒತ್ತಡ. ಇಮಿಡಿಯೇಟ್ ಆಗಿ ನಾವು ರೆಸ್ಪಾಂಡ್ ಕೊಡ್ತೇವೆ, ಅದೇ ಒತ್ತಡ. ಕಾಮಕ್ಕೆ ನನ್ಗೆ ಇವತ್ತು ಬೇಕು ಅಂದ್ರೆ ಬೇಕು, ನನ್ಗೆ ಇದು ತಿನ್ಬೇಕು ಅಂದ್ರೆ ನಾನು ತಿನ್ಬೇಕು. ಯಾರಿಗಾದ್ರ ಮೇಲೆ ಸಿಟ್ಟು ಬಂತು ಅಂತಂದ್ರೆ ನಾವು ನೇರವಾಗಿ ಅವರನ್ನ ಫೈರ್ ಮಾಡ್ಬಿಡ್ತೇವೆ. ಸೊ ಅದು ಒತ್ತಡ. ಕಾಮ ಕ್ರೋಧ ಉದ್ಭವ ಆಗತ್ತೆ, ಆದ್ರೆ ಹೇಗೆ ಆಗತ್ತೆ? ಒತ್ತಡದಿಂದ ಆಗತ್ತೆ. ಸಯುಕ್ತ ಸ ಸುಖೀ ನರಹ ಅಂತ ಇಲ್ಲಿ ಹೇಳ್ತಾರೆ. ಸ ಅಂದ್ರೆ ಅವನು, ಯುಕ್ತ ಅಂದ್ರೆ ಈಗ ಯುಕ್ತ ಅಂತಂದ್ರೆ ಸಮಾಧಿಯಲ್ಲಿ ಇರುವಂತವನು ಅಥವಾ ನಿರತನಾಗಿರುವಂತವನು ಅಂತ ಹೇಳಿ, ನಿಜವಾದ ಯೋಗಿ. ಎಲ್ಲಿ ಸುಖೀ ನರಹ, ಯಾರು ನಿರತರಾಗಿರ್ತಾನೋ ಅವನು ನಿಜವಾದ ಸುಖಿಯನ್ನ ಹೊಂದಿರುವಂತವನು ಅಂತ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಇದು ಒಟ್ಟಾರೆ ಇದ್ರ ಅರ್ಥ ಏನು ಅಂದ್ರೆ, ಯಾರು ತಮ್ಮ ದೇಹ ತ್ಯಾಗಕ್ಕಿಂತ ಮುಂಚೆಯೇ ಈ ಕಾಮ ಕ್ರೋಧದ ಒತ್ತಡವನ್ನ ಸಹಿಸ್ಕೊಳ್ತಾರೋ ಅವರು ನಿಜವಾದ ಯೋಗಿಗಳು ಮತ್ತೆ ನಿಜವಾದ ಸುಖಿಗಳು. ಸುಖಿ ನರಹ ಅಂದ್ರೆ ಸುಖವಾದಂತ ಮನುಷ್ಯ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ವಿಶ್ವರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶಕ್ನೋತಿಹೈವ ಯಃ ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಂ ಸ ಸುಖಿ ನರಹ. ಇಲ್ಲಿ ನೀವು 2 ಕಡೆ ಗಮನಿಸ್ಬೇಕು.
ಶಕ್ನೋತಿ ಹೈವ, ನೀವು ಶಕ್ನೋತಿ ಹೈವ ಅಂತ ಕರೆದ್ರಿ, ಅದು ಇಲ್ಲ. ಶಕ್ನೋ ದೀರ್ಘ ಇದೆ, ಶಕ್ನೋತಿ ಹೈವ. ಆಮೇಲೆ ಸಂಯುಕ್ತಂ ಅಲ್ಲ, ತಮ್ ಅಂದ್ರೆ ಅನುಸ್ವಾರ ಬರುತ್ತೆ, ಸೊನ್ನೆ ಬರುತ್ತೆ ಅಲ್ಲಿ. ಇಲ್ಲಿ ಎರಡು ಸೊನ್ನೆ ಇದೆ ನೋಡಿ, ವಿಸರ್ಗ ಅಂತ ಕರೀತಾರೆ ಅದಕ್ಕೆ. ಸಂಯುಕ್ತ ವಿಸರ್ಗದ ಒಂದು ಉಚ್ಚಾರಣೆ ಹೇಗಿರುತ್ತೆ, ಹ ಆಗಿರುತ್ತೆ ಅಲ್ಲ, ಹಕಾರ ಬರುತ್ತೆ ಅಲ್ಲಿ. ಸಂಯುಕ್ತ. ಸೊ ಹಾಗಾಗಿ ಇಲ್ಲಿ ಸಂಯುಕ್ತ ಅಂತ ಎಂಡಿಗೆ ಹೇಳೋ ಹಾಗೆ ಹೇಳಂಗಿಲ್ಲ, ಮಧ್ಯದಲ್ಲಿ ಇದ್ದಾಗ ಸ್ವಲ್ಪ ಮಾತ್ರ ಹೇಳ್ಬೇಕು, ಸಂಯುಕ್ತ ಅಂತ ಹೇಳ್ಬೇಕು. ಸಂಯುಕ್ತ. ನೆಕ್ಸ್ಟ್ ಹೇಳಿ. ಕೃಷ್ಣಮೂರ್ತಿ ಪ್ರಭುಜಿ. ಅರುಣ ಮಾತಾಜಿ ಓದ್ತೇನೆ. ಶ್ಲೋಕ 23. ಶಕ್ನೋತಿ ಹೈವಯ ಸೋಡುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ನ ಯುಕ್ತ ಸ ಸುಖೀ ನರಃ. ಹರೇ ಕೃಷ್ಣ ಮಾತಾಜಿ. ಸಂಯುಕ್ತ. ನ ಯುಕ್ತ ಅಲ್ಲ ಪ್ರಭುಜಿ, ಅದು ಸಂಯುಕ್ತ. ಸಂಯುಕ್ತ ಸ ಸುಖೀ ನರಃ. ನರಃ. ಥ್ಯಾಂಕ್ ಯು ಮಾತಾಜಿ. ಗಾಯತ್ರಿ ಯಾರು ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಶಕ್ನೋತಿ ಹೈವ ಯಶೋಡುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಂಯುಕ್ತ ಸ ಸುಖೀ ನರಃ. ಸಂಯುಕ್ತ ಸ ಸುಖೀ ನರಃ. ಹರೇ ಕೃಷ್ಣ ಮಾತಾಜಿ. ಕಾಮ, ಕಾಮ ಅಲ್ಲ ಮಾತಾಜಿ, ಇದು ಕಾಮ. ಕಾಮ ಕ್ರೋಧೋದ್ಭವಂ. ಕಾಮಕ್ರೋಧೋದ್ಭವಂ. ಸರಿ ಆಯ್ತಾ ಮಾತಾಜಿ? ಕೃಷ್ಣ ಗೀತಾ ಸರಿ ಇದೆ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶಕ್ನೋತಿ ಹೈವ ಯಃ ಸೋಡುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಂಯುಕ್ತಃ ಸ ಸುಖೀ ನರಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೀತಾ ಕೊಡಕಲ್ ಮಾತಾಜಿ. ಶ್ಲೋಕ 23. ಶಕ್ನೋತಿ ಹೈವ ಯಃ ಸೋಡುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಂಯುಕ್ತ ಸ ಸುಖಿ ನರಃ. ಹರೇ ಕೃಷ್ಣ ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇವತ್ತು ಮುಗಿಬೇಕು ಈ ಅಧ್ಯಾಯ, ಅದಕ್ಕೋಸ್ಕರ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 5 24ನೇ ಶ್ಲೋಕ. ಯೋಂತಃ ಸುಖೋಂತರಾರಾಮಃ ತತಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಇದು ಸಾಮಾನ್ಯವಾಗಿ ನಾವು ಹೇಳುವಂತ ರಾಗ. ಈಗ ಇದರ ಉಚ್ಚಾರಣೆ ಹೇಗ್ ಬರುತ್ತೆ? ಯೋಂತಹ. ಯೋಂತಹ ಅಂದ್ರೆ ಇಲ್ಲಿ 2 ಪದಗಳಿದೆ, ಯಹ ಅಂತಹ ಅಂತ ಹೇಳಿ. ಯಹ ಅಂತಹ ಕೂಡ್ಕೊಂಡ್ಬಿಟ್ಟು ಯೋಂತಹ ಅಂತ ಆಗತ್ತೆ. ಇಲ್ಲಿ ಎಸ್ ಅಂತ ಕಾಣ್ತಾ ಇದೆಯಲ್ಲ ಮಧ್ಯದಲ್ಲಿ, ಯೋ ಆದ್ಮೇಲೆ ಅದು ಅವಗ್ರಹ ಅಂತ ಕರೀತಾರೆ. ಹಾಗಾಗಿ ಆ ಅವಗ್ರಹದ ಒಂದು ಉಚ್ಚಾರಣೆ ಅ ಆಗಿ ಬರುತ್ತೆ. ಹಾಗಾಗಿ ಯಹ ಅಂತಹ ಅಂತ ಕರಿತೇವೆ, ಅ ಹೇಳಿ ಅಂತಹ ಅಂತ ಹೇಳ್ತೇವೆ. ಆಮೇಲೆ ಮುಂದೆ ಸುಖೋಂತಹ, ಸುಖೋಂತ ಅಂತ ಇದೆ. ಸುಖೋಂತಹ ಅಲ್ಲ, ಅಲ್ಲಿ ಆಕ್ಚುಲಿ ಸುಖೋಂತಹನೇ ಬರುತ್ತೆ, ಬಟ್ ಅಲ್ಲಿ ಇಲ್ಲಿ ಕೊಟ್ಟಿಲ್ಲ, ಸುಖೋಂತಹ ಅಂತ ಬರ್ಬೇಕದು. ಓಕೆ. ಸೊ ನೀವು ಅದನ್ನ ತಿಳ್ಕೊಳ್ಳಿ ಅಥವಾ ಬರ್ಕೊಳ್ಳಿ ಅಲ್ಲಿ ಸುಖೋಂತಹ ಅಂತ ಹೇಳಿ. ಸುಖೋಂತಹ ಬಿಡಿಸಿದಾಗ ಈ ಅಂತರಂಗದಲ್ಲಿ ಸುಖಿಯಾಗಿರುವಂತವನು. ಎಲ್ಲಿ ಅಂತರಂಗ ಸುಖಿಯಾಗಿರ್ತಾನೆ? ಏನು ಅಂತಹ ಆರಾಮ ಅಂತ ಕರೀತಾರೆ. ಇಲ್ಲಿ ಆರಾಮ ಅಂತ ಇದೆಯಲ್ಲ, ಅದನ್ನ ಹಿಂದಿನ ಪದ ಮುಂದಿನ ಪದ ಕೂಡಿಸಿದಾಗ ಅಂತಹ ಆರಾಮ ಅಂತ ಕರೀತಾರೆ. ರಾರಾಮ ಅಂತ ಹೇಳ್ತೀವಲ್ಲ ನಾವು, ಅಲ್ಲಿ ರಾರಾಮದ ಅರ್ಥ ಆಕ್ಚುಲಿ ಆರಾಮ ಅಂತ ಹೇಳಿ ಬರುತ್ತೆ. ಆರಾಮ ನೀವು ಹಾಗೇನೂ ಹೇಳ್ಬೋದು, ಯೋಂತ ಸುಖೋಂತ ಆರಾಮ ಅಂತಾನು ಕೂಡ ಹೇಳ್ಬೋದು, ಅಥವಾ ರಾರಾಮ ಅಂತ. ಸುಖೋಂತ ರಾರಾಮ ಅಂತ ಆರಾಮ ಅಂತಂದ್ರೆ ಅಂತರಂಗದಲ್ಲಿ ಆನಂದಿಸುವವನು ಅಂತ ಹೇಳಿ. ಸುಖ ಅಂದ್ರೆ ಸುಖದಿಂದ ಅಂತದಲ್ಲಿ ಆನಂದಿಸುವವನು ಅಂತ ಹೇಳಿ ಹೇಳು ಅನ್ನುವಂಥದ್ದು ಇದನ್ನ. ಆಮೇಲೆ ತಥಾಂತರ್ಜ್ಯೋತಿರೇವಯಃ. ತಥಾಂತ ದೊಡ್ಡ ಥಾ ಇದೆ, ಥಾ ಮತ್ತೆ ಮುಂದೆ ಥಾ ಆದ್ಮೇಲೆ ಅವಗ್ರಹ ಇದೆ, ಅದನ್ನ ಅ ಅಂತ ಹೇಳ್ತೇವೆ. ಸೊ ಇದನ್ನ ಬಿಡಿಸಿದಾಗ ತಥಾ ಅಂತಹ ಜ್ಯೋತಿಹಿ ಏವ ಅಂತ ಹೇಳಿ ಕರೀತಾರೆ. ರೇವ ಏವ, ತಥಾ ಅಂತಹ ಜ್ಯೋತಿಹಿ ಏವ ಅಂತ ಕರೀತಾರೆ ಬಿಡಿಸಿದಾಗ. ನೀವು ಇದನ್ನ ತಥಾಂತ ಜ್ಯೋತಿರೇವ ಅಂತ ಕರಿಬಹುದು.
ಎರಡು ಪದ ಮಾಡ್ಬೋದು, ತಥಾಂತ ಜ್ಯೋತಿರೇವ. ಹಾಗಾಗಿ ಇಲ್ಲಿ ತಥಾ ಅವಗ್ರಹಕ್ಕೆ ಅ ಅನ್ನೋ ಪದದ ಉಚ್ಚಾರಣೆ ಬರುತ್ತೆ. ಹಾಗಾಗಿ ತಥಾ ಅಂತಃ ಅಂತನೂ ಹೇಳ್ಬೋದು, ತಥಾ ಅಂತಃ ಜ್ಯೋತಿರೇವ ಯಃ ಅಂತ ಕೂಡ ಹೇಳ್ಬೋದು. ಸ ಯೋಗಿ ಬ್ರಹ್ಮ ನಿರ್ವಾಣಂ. ಬ್ರಹ್ಮ ಇಲ್ಲಿ ಬ್ರಹ್ಮ ಅಲ್ಲ, ಬ್ರಹ್ಮ ಎದೆಯಿಂದ ಬರಬೇಕು, ಅದು ಹ ಅಂತ ಈ ಇದ್ರಲ್ಲಿದೆ ಸಂಸ್ಕೃತದಲ್ಲಿ. ಸೊ ಹಾಗಾಗಿ ಬ್ರಹ್ಮ ನಿರ್ವಾಣಂ ಅಂತ ಹೇಳ್ಬೇಕು. ಆಮೇಲೆ ಬ್ರಹ್ಮ ಇಲ್ಲಿನೂ ಕೂಡ ನೋಡಿ ಹ ಬ್ರಹ್ಮ ಅಲ್ಲ, ಬ್ರಹ್ಮ ಭೂತೋಧಿಗಚ್ಚತಿ. ಇದನ್ನ ಬಿಡಿಸಿದಾಗ ಏನಾಗುತ್ತೆ, ಬ್ರಹ್ಮ ಭೂತಃ ಅಧಿಗಚ್ಚತಿ. ಅವಗ್ರಹ ಇದೆ ನೋಡಿ, ಅಲ್ಲಿ ಏನಾಗಿದೆ ಅ ಬರುತ್ತೆ ಹಿಂದೆ, ಮತ್ತೆ ಭೂತಃ ಆಗತ್ತೆ. ಬ್ರಹ್ಮ ಭೂತಃ ಅಧಿಗಚ್ಚತಿ. ನೀವು ಕೂಡಿ ಹೇಳ್ಬೋದು, ಬ್ರಹ್ಮ ಭೂತೋಧಿಗಚ್ಚತಿ ಅಂತ ಕೂಡಿನೂ ಹೇಳ್ಬೋದು. ಸಿಂಪಲ್ ಆಗಿದೆ ಇದು ನಿಮ್ಗೆ ಉಚ್ಚಾರಣೆ ಮಾಡ್ಲಿಕ್ಕೆ. ಇದರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಯ ಅಂತಃ ಸುಖಃ. ಬಿಡಿಸಿ ನಾನು ಹೇಳ್ತೇನೆ, ಅಲ್ಲಿ ಏನೇ ಅರ್ಥ ಬರುತ್ತೆ ಹಾಗೆ ಹೇಳ್ತೇನೆ. ಯ ಅಂತಃ ಸುಖಃ ಅಂತ ಕರೀತಾರೆ. ಅಂದ್ರೆ ಆತ್ಮದಲ್ಲಿ ಸಂತೋಷ ಕಾಣುವವರನ್ನ ಯೋಂತ ಸುಖ ಅಂತ ಕರೀತಾರೆ. ನಾನು ಅಂತ ಬಿಟ್ಟೆ ಅಲ್ಲಿ, ಯಾಕೆಂದ್ರೆ ಅದು ಮುಂದಿನ ಪದಕ್ಕೆ ಕೂಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಪದಕ್ಕೆ ಏನ್ ಅರ್ಥ ಸಿಗುತ್ತೋ ಅದಷ್ಟು ಹೇಳ್ತಾ ಇದ್ದೇನೆ. ಯ ಅಂತ ಸುಖಃ ಅಂದ್ರೆ ಆತ್ಮದಲ್ಲಿ ಸಂತೋಷ ಕಾಣುವವನು. ಆಮೇಲೆ ಅಂತಹ ಆರಾಮ ಅಥವಾ ಅಂತರಾರಾಮ ಅಂತ ಕರೀತಾರೆ. ಅಂತರಾರಾಮ. ಅಂತರಾರಾಮ ಅಂತಂದ್ರೆ ಅಂದ್ರೆ ಅಂತರಂಗದಲ್ಲಿ ಆನಂದಿಸುವವನು, ಅಂದ್ರೆ ಆತ್ಮದಲ್ಲೇ ಆನಂದಿಸುವವನು ಅಂತ ಅರ್ಥ. ಆಮೇಲೆ 3ನೇ ಲೈನ್ ಅಲ್ಲಿ ತಥಾಂತರ್ಜ್ಯೋತಿರೇವ. ಇಲ್ಲಿ ನೋಡಿ ಜಕ್ಕೆ ಯವತ್ತಿದೆ, ಮತ್ತೆ ಅರ್ಕಾವಳಿ ಕೂಡ ಇದೆ. ಹಾಗಾಗಿ ರ ಮೊದಲು ಹೇಳ್ಬೇಕು ಜಕ್ಕಿಂತ. ತಥಾಂತರ್ಜ್ಯೋತಿರೇವಯಃ. ತಥಾಂತರ್ಜ್ಯೋತಿರೇವಯಃ ಅಂದ್ರೆ ಆತ್ಮದ ಒಂದು ಏನು ಬೆಳಕಿರುತ್ತಲ್ಲ, ಯಾಕಂದ್ರೆ ನನ್ನ ಆತ್ಮದಲ್ಲೇ ಆನಂದಿಸ್ತಾ ಇದ್ದಾನೆ, ಹಾಗಾಗಿ ಅದ್ರಲ್ಲಿ ಒಂದು ಬೆಳಕಿದೆ. ಯಾಕೆ? ಅಜ್ಞಾನ ನಾಶ ಆಯ್ತು. ಯಾದ್ರಿಂದ? ಜ್ಞಾನದಿಂದ. ಹಾಗಾಗಿ ಆತ್ಮದ ಒಂದು ಬೆಳಕಿನಲ್ಲೇ ಪ್ರಕಾಶಮಾನವಾದವನು ಅಂತ ಹೇಳಿ ಕರೀತಾರೆ. ತಥಾಂತ ಅದರಲ್ಲೇನೆ. ತಥಾ ಅಂದ್ರೆ ಇಲ್ಲಿ ಹಾಗೆಯೇ, ಅಂತ ಜ್ಯೋತಿ ಅಂದ್ರೆ ಅಂತಂಗರಂಗದಲ್ಲಿ ಖಂಡಿತವಾಗಿಯೂ ಏನಾಗಿರುವಂತದ್ದು, ಅವನು ಆತ್ಮದ ಬೆಳಕಿನಲ್ಲೇ ಪ್ರಕಾಶಮಾನನಾದವನು ಅಂತ ಹೇಳಿ ಕರೀತಾರೆ. ಆಮೇಲೆ ಸಯೋಗಿ ಬ್ರಹ್ಮ ನಿರ್ವಾಣಂ. ಸಯೋಗಿ ಬ್ರಹ್ಮ ನಿರ್ವಾಣಂ ಅಂದ್ರೆ ಸ ಅಂದ್ರೆ ಅವನು, ಯೋಗಿ ಅಂದ್ರೆ ಯೋಗಿಯಾದವನು, ಬ್ರಹ್ಮ ನಿರ್ವಾಣಂ ಅಂದ್ರೆ ಪರಮೋನ್ನತದಲ್ಲಿ ಅಂತ, ಮತ್ತೆ ನಿರ್ವಾಣಂ ಅಂತಂದ್ರೆ ಮೋಕ್ಷವನ್ನ ಪಡೆದಂಥವನು ಅಂತ, ಅಥವಾ ಲೀನನಾಗಿರುವಂಥವನು. ಅವನು ಬ್ರಹ್ಮನಲ್ಲೇ ಲೀನವಾಗಿರುವಂಥವನು ಅಂತ. ಸಯೋಗಿ ಬ್ರಹ್ಮ ನಿರ್ವಾಣಂ. ಕೊನೆಗೆ ಬ್ರಹ್ಮಭೂತೋಧಿಗಚ್ಚತಿ ಅಂದ್ರೆ ಯಾರು ಹೀಗೆ ಈ ಒಂದು ಆತ್ಮದಲ್ಲಿ ಆನಂದಿಸ್ತಾರೋ, ಆತ್ಮದ ಬೆಳಕಿನಲ್ಲಿ ಪ್ರಕಾಶಮಾನರಾಗಿರ್ತಾರೋ, ಸೊ ಅವನು ಬ್ರಹ್ಮನಲ್ಲಿ ಲೀನನಾಗಿರ್ತಾನೆ. ಹಾಗಾಗಿ ಅವನು ಪರಮ ಶಾಂತಿಯನ್ನ ಪಡಿತಾನೆ. ಅದಕ್ಕೆ ಬ್ರಹ್ಮಭೂತ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಪಡಿತಾನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಇದನ್ನ ಒಟ್ಟಾರೆ ನಾವು ಏನು ಅರ್ಥ ತಗೊಳ್ತೇವೆ, ಯಾರು ಆತ್ಮದಲ್ಲೇ ಸಂತೋಷ ಕಾಣ್ತಾರೋ, ಆತ್ಮದಲ್ಲೇ ಆನಂದಿಸ್ತಾರೋ, ಮತ್ತೆ ಆತ್ಮದ ಬೆಳಕಿನಿಂದ ಪ್ರಕಾಶಮಾನರಾಗಿರ್ತಾರೋ, ಸೊ ಅವರು ಬ್ರಹ್ಮನಲ್ಲೇ ಲೀನರಾಗಿ ಶಾಂತಿಯನ್ನ ಪಡಿತಾರೆ ಅಥವಾ ಆತ್ಮ ಸಾಕ್ಷಾತ್ಕಾರವನ್ನ ಪಡಿತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮಾತಾಜಿ. ಸರಿ, ಎಲ್ಲಿವರೆಗೂ ಆಗಿದೆ ಮಾತಾಜಿ? ಈಗ ಯಾರು ಹೇಳಿದ್ರಿ ಕೊನೆಗೆ? ಕೊಡೈಕಲ್ ಹೇಳಿದ್ರು, ಗಾಯತ್ರಿ ಕೊಡೈಕಲ್. ಆಮೇಲೆ ನಾನು ಕಾಣುತ್ತೆ ಮಾತಾಜಿ. ನೀವಾ? ಹಾಗೆ ಹೇಳಿ ಅಂದ್ರೆ ನೀವು. ಶ್ಲೋಕ ಹರೇ ಕೃಷ್ಣ. ಶ್ಲೋಕ 24. ಯೋಂತ ಸುಖಯೋಂತ ರಾರಾಮ ತಥಾಂತರ್ಜ್ಯೋತಿರೇವಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಸರಿ, ಧನ್ಯವಾದಗಳು. ನೆಕ್ಸ್ಟ್ ಹರೇ ಕೃಷ್ಣ ನಿವಾಸ್ ಮಾತಾಜಿ. ಯಾರಿದ್ದಾರೆ? ಹರೇ ಕೃಷ್ಣ ಮಾತಾಜಿ ಮಾತಾಜಿ. ಹೇಳಿ. ಫೋನ್ ಹ್ಯಾಂಗ್ ಆಗಿತ್ತು, ಹೇಳಿ. ಓಪನ್ ಆಗ್ತಾ ಇರ್ಲಿಲ್ಲ. ಇಟ್ಸ್ ಓಕೆ ಮಾತಾಜಿ, ಕಂಟಿನ್ಯೂ ಮಾಡಿ. ಇವರ ಹರಿನೈ ಮಾತಾಜಿ ಹೇಳಿದ್ದಾರೆ. ನೆಕ್ಸ್ಟ್ ಯಾರು ನೋಡಿ? ಜೈದಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಯೋಂಥ
सुकोऽन्तारामः ततान्त ज्योतिरेव यः स योगी ब्रह्मनिर्वाणं ब्रह्मभूतो अधिगच्छति. हरे कृष्ण. ಹರೇ ಈಗ ಕೃಷ್ಣ. ನೀವು ಅದ್ ಕೊನೆಗೆ ಹೇಳ್ತಾ ಇರ್ತೀರಲ್ಲ, ಬ್ರಹ್ಮ ಭೂತೋ ಅಂದು ಅಧಿಗಚ್ಚತಿ ಹೇಳ್ಬಾರ್ದು. ಬ್ರಹ್ಮ ಭೂತೋ ಅಧಿಗಚ್ಚತಿ ಅಂತ ಹೇಳೋರಿದ್ರೆ ನೀವು ಹಿಂದಿನ ಪದ ಸರಿಪಡಿಸ್ಬೇಕು. ಹಿಂದಿನ ಪದ ಏನ್ ಹೇಳ್ಬೇಕು? ಬ್ರಹ್ಮಭೂತಃ ಅಂತ ಹೇಳ್ಬೇಕು. ಬ್ರಹ್ಮಭೂತ ಅಧಿಗಚ್ಚತಿ ಒಂದು. ಇಲ್ಲಾಂದ್ರೆ ಕೂಡಿ ಹೇಳೋರಿದ್ರೆ ಮಾತ್ರ ಬ್ರಹ್ಮಭೂತೋಧಿಗಚ್ಚತಿ ಹೇಳ್ಬೇಕು. ಹರೇ ಕೃಷ್ಣ. Continue ಅನಂತ ಮಾಡಿ next. ಕುಲಕರ್ಣಿ ಪ್ರಭುಜಿ. ಅನಂತ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಯೋ ಅಂತ ಸುಖೋ ಅಂತ ಆರಾಮಃ ತಥಾ ಅಂತ ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ಮಾಣಂ ಬ್ರಹ್ಮ ಜ್ಯೋತ್ಯೋಧಿಗಚ್ಚತಿ. ಬ್ರಹ್ಮಭೂತೋಧಿಗಚ್ಚತಿ. ಬ್ರಹ್ಮಭೂತೋಧಿಗಚ್ಚತಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋಂತಃ ಸುಖೋऽन्तರಾರಾಮಃ ತಥಾಂತರ್ಜ್ಯೋತಿರೇವ ಯಃ ಸ ಯೋಗಿ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಹೋಗೋಣ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 5 ಶ್ಲೋಕ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೇಕಿತ್ತು ಆಕ್ಚುಲಿ ಇವತ್ತು ಬಿಗಿನಿಂಗ್ಗೆ, ನಾಳೆ ಮಾಡೋಣ ಅದನ್ನ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣ ಕಲ್ಮಷಾಃ ಛನ್ನದ್ವೈಧಾಯತಾತ್ಮಾನಃ ಸರ್ವಭೂತ ಹಿತೇ ರತಾಃ. ಇದ್ರ ಒಂದು ಉಚ್ಚಾರಣೆ ಲಭಂತೆ. ಭ ದೊಡ್ಡ ಭ ಮತ್ತೆ ಅನುಸ್ವಾರ, ತೇ ದೀರ್ಘ, ಬ್ರಹ್ಮ ನಿರ್ವಾಣಂ. ಆಮೇಲೆ ಋಷಯಃ ಕ್ಷೀಣ ಕಲ್ಮಷಾಃ. ನೋಡಿ, ಕ್ಷೀಣ ಅನ್ಬೇಡಿ, ಕ್ಷೀಣ ಕಲ್ಮಷಾಃ. ಛನ್ನ ದ್ವೈಧ. ಚಿನ್ನ ದೊಡ್ಡ ಶ ಇದೆ, ಹಾಗಾಗಿ ಚೆನ್ನ ನಕೆ ನವತ್ತು, ದ್ವೈಧ ದಕ್ಕೆ ಒತ್ತಿದೆ, ಐವತ್ತಿದೆ. ದ್ವೈಧ ದ್ವ ಕೇಳ್ಬೇಕು, ಅಯ್ಯು ಕೇಳಿಸ್ಬೇಕು. ದ್ವೈಧ ಯತಾತ್ಮಾನಃ ಸರ್ವಭೂತ ಹಿತೇ ರತಾಃ. ಇದರ ಒಂದು ಅರ್ಥ ನೋಡೋಣ, ಒಂದು ನಿಮಿಷ. ಕೇಳಿಸ್ತಾ ಇಲ್ಲ ಮಾತಾಜಿ. ಇಲ್ಲ ಕ್ಷಮಿಸಿ, ಇಲ್ಲ ನಾನೇನು ಮಾತಾಡೇ ಇಲ್ಲ, ನಾನ್ ಮ್ಯೂಟ್ ಮಾಡ್ಕೊಂಡಿದ್ದೆ ಇಲ್ಲಿ. ಈಗ ಕೇಳಿಸ್ತಾ ಇದೆಯಲ್ಲ? ಓಕೆ, ಅರ್ಥ ನೋಡೋಣ. ಲಭಂತೆ ಬ್ರಹ್ಮ ನಿರ್ವಾಣಂ. ಲಭಂತೆ ಅಂದ್ರೆ ಪಡೆಯೋದು ಅಂತ ಹೇಳಿ. ಏನನ್ನ ಪಡೆಯೋದು? ಬ್ರಹ್ಮ ನಿರ್ವಾಣಂ. ಬ್ರಹ್ಮ ನಿರ್ವಾಣಂ ಅಂತಂದ್ರೆ ಈ ಮೋಕ್ಷ ಅಂತ ಕರೀತಾರೆ. ಅಂದ್ರೆ ಪರಮೋನ್ನತನಲ್ಲಿ ಮೋಕ್ಷನ ಪಡೆಯುವಂಥದ್ದು, ಅಥವಾ ನಮ್ಮ ಭಾಷೆಯಲ್ಲಿ ಶಾಂತಿ ಅಂತ ಹೇಳ್ತೇವೆ ನೋಡಿ ನಾವು. ಶಾಂತಿ ಸಿಗ್ಲಿ ಅಂತ ಹೇಳ್ತೀವಿ ಗೊತ್ತಾ? ಓಂ ಶಾಂತಿ ಅಂತ ಹೇಳ್ತೇವೆ, ಓಂ ಶಾಂತಿ ಸಿಗ್ಲಿ. ಅದು ನಮ್ಮ ಭಾಷೆಯಲ್ಲಿ ಶಾಂತಿ. ಆದ್ರೆ ಅದು ಪರಮೋನ್ನತದಲ್ಲಿ ಮೋಕ್ಷವನ್ನ ಪಡೆಯೋದು ಅಂತ ಅರ್ಥ. ಬ್ರಹ್ಮ ನಿರ್ವಾಣಂ ಅಂತಂದ್ರೆ. ಆಮೇಲೆ ನೆಕ್ಸ್ಟ್ ಏನಿದೆ? ಋಷಯಃ ಅಂತ ಇದೆ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ. ಅಂದ್ರೆ ಋಷಿಗಳು ಅಥವಾ ಋಷಿಗಳಿಗೆ ಅಂತ. ಋಷಿಗಳು ಬ್ರಹ್ಮನ ಶಾಂತಿಯನ್ನು ಪಡೀತಾರೆ ಅಂತ ಹೇಳ್ತಾರೆ, ಅಥವಾ ಪರಮೋನ್ನತನಲ್ಲಿ ಮೋಕ್ಷವನ್ನ ಪಡೀತಾರೆ. ಯಾರು? ಋಷಿಗಳು. ಕ್ಷೀಣ ಕಲ್ಮಷಾಹ. ಕ್ಷೀಣ ಅಂದ್ರೆ ನಾಶವಾಗುವಂಥದ್ದು. ಏನ್ ನಾಶ ಆಗತ್ತೆ? ಕಲ್ಮಷಾಹ. ಕಲ್ಮಷಾಹ ಅಂದ್ರೆ ನಮ್ಮಲ್ಲಿರೋ ಕಲ್ಮಷ ಏನು? ಪಾಪ ಅಲ್ಲ? ಸೊ ಹಾಗಾಗಿ ಅವರ ಪಾಪಗಳ ನಾಶವಾಗಿವೆ. ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಋಷಿಗಳು ಬ್ರಹ್ಮನ ಶಾಂತಿಯನ್ನು ಪಡಿತಾರೆ ಅಥವಾ ಪರಮೋನ್ನತದಲ್ಲಿ ಮೋಕ್ಷವನ್ನ ಪಡಿತಾರೆ ಋಷಿಗಳು. ಯಾಕೆ ಅಂದ್ರೆ ಅವರ ಪಾಪಗಳು ನಾಶವಾಗಿವೆ ಅಂತ 2 ಲೈನ್ ಹೇಳುತ್ತೆ.
ಮೂರನೇ ಲೈನ್ ಅಲ್ಲಿ ಚಿನ್ನ ದ್ವೈಧ ಅಂತ ಹೇಳ್ತಾರೆ. ಚಿನ್ನ ದ್ವೈಧ ಅಂದ್ರೆ ಚಿನ್ನ ಅಂದ್ರೆ ಇಲ್ಲಿ ಎರಡು ಪದಗಳು ಬರುತ್ತೆ. ಚಿನ್ನ ಅಂದ್ರೆ ಆ ಏನ್ ಹೇಳ್ತಾರೆ ಇದಕ್ಕೆ, ಹರಿಯೋದು ಅಥವಾ ಹೊಡೆದ್ ಹಾಕೋದು, ತೊಡೆದ್ ಹಾಕೋದು ಅಂತ ಹೇಳ್ತೀವಲ್ಲ ಹಾಗೆ ಚಿನ್ನ. ಆಮೇಲೆ ದ್ವೈಧ ಅಂತಂದ್ರೆ ಏನನ್ನ ಹೊಡೆದ್ ಹಾಕೋದು, ದ್ವಂದ್ವಗಳನ್ನ. ದ್ವೈಧ ಅಂದ್ರೆ ದ್ವಂದ್ವಗಳು ಅಂತ ಹೇಳ್ತೇವೆ. ಇಲ್ಲಿ ಸಂಶಯಗಳನ್ನ ಅಂತಾನು ಅನ್ಬೋದು. ಸಂಶಯಗಳನ್ನ ಕಳೆದು ಹಾಕೋದಕ್ಕೆ ಚಿನ್ನ ದ್ವೈಧ ಅಂತ ಕರಿತೇವೆ. ಆಮೇಲೆ ಯಥಾತ್ಮಾನಃ, ಇಲ್ಲಿ ಕೂಡ ಒಂದು ಪದ ಹೇಳ್ಬೋದು ನೀವು, ಯಥ ಆತ್ಮಾನಃ ಅಂತ ಹೇಳ್ಬೋದು. ಯಥ ಆತ್ಮಾನಃ ಅಂತಂದ್ರೆ ಯಾರು ತಮ್ಮ ಮನಸ್ಸನ್ನ ನಿಯಂತ್ರಿತವಾಗಿ ಇಟ್ಕೊಂಡಿರ್ತಾರೋ, ಅಥವಾ ಇನ್ನೊಂದ್ ರೀತಿಯಲ್ಲಿ ಹೇಳೋದಾದ್ರೆ ಆತ್ಮ ಸಾಕ್ಷಾತ್ಕಾರದಲ್ಲಿ ನಿರತರಾಗಿರ್ತಾರೆ, ಅವ್ರಿಗೆ ಯಥಾತ್ಮಾನಃ ಅಂತ ಹೇಳ್ತಾರೆ. ಆಮೇಲೆ ಸರ್ವಭೂತ ಹಿತೇರತಾಹ. ಸರ್ವಭೂತ, ಇಲ್ಲಿ ಎರಡ್ ಪದಗಳಿದೆ. ಸರ್ವಭೂತ ಮೂರ್ ಪದಗಳಿದೆ. ಸರ್ವಭೂತ ಹಿತೇ ರತಾಹ ಅಂದ್ರೆ ಈ ಎಲ್ಲ ಜೀವಿಗಳು. ಸರ್ವಭೂತ ಅಂದ್ರೆ ಎಲ್ಲ ಜೀವಿಗಳು, ಹಿತೇ ಅಂದ್ರೆ ಕಲ್ಯಾಣ ಅಥವಾ ಹಿತ, ಎಲ್ಲ ಜೀವಿಗಳ ಹಿತ. ರತಾಹ ಅಂತಂದ್ರೆ ತೊಡಗಿದವರು ಅಂತ ಹೇಳಿ, ಅಂದ್ರೆ ಎಲ್ಲ ಜೀವಿಗಳ ಹಿತದಲ್ಲಿ ತೊಡಗಿದವರು ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದು ಒಟ್ಟಾರೆ ಇದ್ರ ಅರ್ಥ ಏನು ಬರುತ್ತೆ ಅಂದ್ರೆ, ಸೊ ಯಾರು ಪಾಪದಿಂದ ಮುಕ್ತರಾಗಿದ್ದಾರೆ, ಮತ್ತೆ ಚಿನ್ನದ್ವೈದ ಸಂಶಯಗಳಿಂದ ಮುಕ್ತರಾಗಿದ್ದಾರೆ, ಮತ್ತೆ ಜೊತೆಗೆ ಯಥಾತ್ಮಾನಃ ಅಂದ್ರೆ ಆತ್ಮ ನಿಯಂತ್ರಣ ಹೊಂದಿದ್ದಾರೆ, ಅಂದ್ರೆ ಆತ್ಮ ಸಾಕ್ಷಾತ್ಕಾರದಲ್ಲಿ ನಿರತರಾಗಿದ್ದಾರೆ. ಮತ್ತೆ ಎಲ್ಲರ ಹಿತವನ್ನ, ಸರ್ವಭೂತ ಹಿತೇ ರತಃ, ಎಲ್ಲರ ಹಿತದಲ್ಲಿ ಆಸಕ್ತಿ ತೋರಿಸ್ತಾರೆ, ಅವರು ಬ್ರಹ್ಮನ ಶಾಂತಿಯನ್ನ ಪಡಿತಾರೆ. ಅಥವಾ ಇನ್ನೊಂದೇನ್ ಹೇಳ್ತಾರೆ, ಅವರು ಪರಮೋನ್ನತನಲ್ಲಿ ಮುಕ್ತಿಯನ್ನ ಪಡಿತಾರೆ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣಕಲ್ಮಷಾಃ ಛಿನ್ನದ್ವೈಧಾ ಯಥಾತ್ಮಾನಃ ಸರ್ವಭೂತಹಿತೇ ರತಾಃ. ಹರೇ ಕೃಷ್ಣ ಮಾತಾಜಿ. ಕನಕಲತಾ ಮಾತಾಜಿ. ಹರೇ ಕೃಷ್ಣ. ಕಾಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದು ಹೆಸರು ಬೇರೆ ತರ ಕೇಳಿಸ್ತು. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣಕಲ್ಮಷಾಃ ಚಿನ್ನದ್ವೈಧಾ ಯಥಾತ್ಮಾನಃ ಸರ್ವಭೂತಹಿತೇ ರತಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣಕಲ್ಮಷಾಃ ಚಿನ್ನದ್ವೈಧಾ ಯಥಾತ್ಮಾನ ಸರ್ವಭೂತಹಿತೇ ರತಾಃ. ಧನ್ಯವಾದಗಳು ಮಾತಾಜಿ. ಲೋಕಜೀವಿನಿ ಮಾತಾಜಿ. ಇವ್ರದಾದ್ಮೇಲೆ ಹೇಳಿ ಮಾತಾಜಿ. ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣಕಲ್ಮಷಃ ಚಿನ್ನದ್ವೈಧಾ ಯಥಾತ್ಮನಃ ಸರ್ವಭೂತಹಿತೇ ರತಃ. ಮಾತಾಜಿ, ನೀವು ಒಂದು ಗಮನಿಸಿ, ಇಲ್ಲಿ ಲಭಂತೆ ಅಂದ್ರೆ ಬಕ್ಕೆ ಬವತ್ ಬರುತ್ತೆ ಅಲ್ಲ, ಇಲ್ಲಿ ದೊಡ್ಡ ಭ ಇದೆ ಅಷ್ಟೇ, ಬಕ್ಕೆ ಬವತ್ ಇಲ್ಲ. ಹಾಗಾಗಿ ಲಭಂತೆ. ಲಭಂತೆ. ಮತ್ತೆ ಯಥಾತ್ಮಾನಾಹ ಇಲ್ಲ, ಅಲ್ಲಿ ನ ಇದೆ ನೋಡಿ ಅಲ್ಲ, ಯಥಾತ್ಮಾನಃ. ಮತ್ತೆ ಋಷಯ ಇಲ್ಲ, ಕ್ಷಮಿಸೋದಲ್ಲ, ಇದು ಕಲಿಯೋದ್ ಕ್ಲಾಸೇ ಇದೆ. ನಾನು ಕೂಡ ಕಲಿತಾ ಇದ್ದೇನೆ ನಿಮ್ ಜೊತೆಗೆ. ನಾನು ಏನು ಪರ್ಫೆಕ್ಟ್ ಅಲ್ಲ, ನಾನು ಪರಿಪೂರ್ಣಲ್ಲ ಇಲ್ಲಿ. ನಿಮ್ ಜೊತೆಗೆ ಏನು ನನಗೂ ಕೂಡ ಒಂದು ಅಭ್ಯಾಸ ಆಗ್ತಾ ಇದೆ ಅಷ್ಟೇ. ನಿಮ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ಬೇಕು ನಾನು. ಓಕೆ, ಮತ್ತೆ ಮೊದ್ಲು ಅವಕಾಶ ಕೊಟ್ಟವ್ರಿಗೆ, ಆಮೇಲೆ ನಿಮ್ಮೆಲ್ಲರಿಗೂ ಕೂಡ. ಆಮೇಲೆ ಇದು ಋಷಯ ಯಹ, ಇಲ್ಲಿ ಸ್ವಲ್ಪ ಹೇಳ್ಬೇಕು ಅಷ್ಟೇ. ಋಷಯ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 5 26ನೇ ಶ್ಲೋಕ. ಕಾಮ ಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭೀತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಇದರ ಒಂದು ಉಚ್ಚಾರಣೆ ಹೇಗ್ ಬರುತ್ತೆ ನೋಡಿ. ಕಾಮ ಕ್ರೋಧ ವಿಯುಕ್ತಾನಾಂ
ನಾನು ಬಹಳ ಡಿಟೇಲ್ ಆಗಿ ಹೇಳ್ತಾ ಇದ್ದೀನ, ಸ್ವಲ್ಪ ನನಗೆ ಕ್ಲಾರಿಫೈ ಮಾಡಿ. ಇಲ್ಲಾಂದ್ರೆ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ದೀರ್ಘ ಒತ್ತು ಎಲ್ಲಿ ಒತ್ತಿ ಹೇಳ್ಬೇಕು, ಎಲ್ಲಿ ದೀರ್ಘ ಇದೆ, ಸಾಮಾನ್ಯವಾಗಿ ನಿಮ್ಗೆಲ್ಗೂ ಗೊತ್ತು. ನಾನೇನೋ ಚಿಕ್ಕ ಮಕ್ಕಳಿಗೆ ಹೇಳೋರ್ ತರ ಹೇಳ್ತಾ ಇದ್ದೇನೆ ಅನಿಸ್ತಾ ಇದೆ ನನಗೆ. ಸ್ವಲ್ಪ ಕ್ಲಾರಿಫೈ ಮಾಡಿ. ನಾನು ಸ್ವಲ್ಪ ಫಾಸ್ಟ್ ಹೋಗ್ಬೇಕಾ ಇದರಲ್ಲಿ ಅಂತ. ಇಲ್ಲ ಮಾತಾಜಿ, ಹಾಗೇನಿಲ್ಲ, ಕರೆಕ್ಟ್ ಆಗಿ ಇದೆ. ಇಲ್ಲ ಮಾತಾಜಿ, ಸ್ವಲ್ಪ ಫಾಸ್ಟ್ ಹೋದ್ರೆ ಪರವಾಗಿಲ್ಲ ಮಾತಾಜಿ, ಎಲ್ಲ ದೊಡ್ಡೋರೇ ಅಲ್ವಾ. ಅದಕ್ಕೆ ಕೇಳ್ತಾ ಇರೋದು. ಫಾಸ್ಟ್ ಹೋಗಿ ಮಾತಾಜಿ, ಪರವಾಗಿಲ್ಲ. ಅಲ್ಲ ಅಂದ್ರೂ ಇಲ್ಲ, ಗಮನಕ್ಕೆ fast ಇಟ್ಕೊಳ್ಳಲ್ಲ ಆಗಂತ ವಿಷಯಗಳು ಹೇಳ್ತಾ ಇದ್ದೀರಿ ಮಾತಾಜಿ, ತೊಂದರೆ ಇಲ್ಲ. ಮಾತಾಜಿ, ನೀವು ಗಮನದಲ್ಲಿ ಎಷ್ಟು ನಿಧಾನ ಇಟ್ಕೊಳ್ಳುವಂತ ಹೋಗ್ತಿರೋ ವಿಷಯಗಳನ್ನ ಅಷ್ಟು ಒತ್ತಿ ತುಂಬಾ ಹೇಳ್ತಾ ಒಳ್ಳೇದು ಇದ್ದೀರಿ. ಮಾತಾಜಿ. ನನಗಂತೂ ಈ ಕ್ಲಾಸ್ ತುಂಬಾನೇ ಇಷ್ಟ ಆಗ್ತಾ ಇದೆ ಮಾತಾಜಿ. ಹೌದು. ಅಂದ್ರೆ ಲಾಸ್ಟ್ ಗಿಂತ ಇದು ಅಂದ್ರೆ ನೀವೀಗ ಅವಗ್ರ ವ್ಯಂಜನ ಅಂತ ಹೇಳಿದ್ರಲ್ಲ ಮಾತಾಜಿ, ನಾನು ಅದು ನಿಮ್ಮ ಹತ್ರನೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ಮಾತಾಜಿ. ಅಂದ್ರೆ ಏನಿದೆ ಎಸ್ ಸಿಂಬಲ್ ಹಿಂಗ್ ಬರೀತಾರಲ್ಲ ಯಾಕೆ ಅಂತ ನಂಗೆ ಇದುವರೆಗೂ ಗೊತ್ತಿರ್ಲಿಲ್ಲ ಮಾತಾಜಿ. ಅದು ಎಲ್ಲಾ ಟೆಕ್ಸ್ಟ್ ಬುಕ್ ಅಲ್ಲೂ ನೋಡ್ತಾ ಇದ್ದೆ, ಆದ್ರೆ ನಾನು ಅಷ್ಟು ಅದ್ರ ಬಗ್ಗೆ ಗಮನ ಕೊಡ್ತಾ ಇರ್ಲಿಲ್ಲ. ನೀವು ಇದು ನಿಧಾನಕ್ಕೆ ಹೋಗಿ ಮಾತಾಜಿ, ನನ್ಗೆ ಇದು ಚೆನ್ನಾಗ್ ಅನ್ಸುತ್ತೆ. ನಿಮ್ಗೆ ಫಾಸ್ಟ್ ಅಂತೂ ಬೇಡ ಮಾತಾಜಿ. ಹಾ ಮಾತಾಜಿ, ಅಂತ ಅಂದ್ರೆ ಕಲಿತಾ ಇದ್ದೀನಿ. ಸಂಸ್ಕೃತ ಪದಗಳು ಒಬ್ಬೊಬ್ರಿಗೆ ಗೊತ್ತಾಗೋದಿಲ್ಲ ಅಲ್ಲ, ಅದು ನಿಮ್ಮಿಂದ ಅರ್ಥ ಆಗ್ತಿದೆ ಮಾತಾಜಿ. ಅಂದ್ರೆ ನಾನೀಗ ಒತ್ತು ದೀರ್ಘ ಹೇಳ್ತೀನಲ್ಲ, ಹೇಗೆ ಉಚ್ಚಾರಣೆ ಮಾಡ್ಬೇಕು ಅಂತ. ಸೊ ಅದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ. ಅದು ಏನೋ ನಾನು ಹೆಚ್ಚಾಗಿ ಹೇಳ್ತಾ ಇದ್ದೀನೇನೋ ಅನಿಸ್ತದೆ. ಅಂದ್ರೆ ಕಕ್ಕೆ ತ ಇಲ್ಲ ಒತ್ತಿದೆ, ಮಾತಾಜಿ, ನೀವ್ ಏನ್ ಆ ಸ್ವರ ಹೇಳಿರ್ತೀರಾ ಅದು ಕೂಡಿದೆ. ನಮ್ಗೆ ನೆನಪಲ್ಲಿ ಇರುತ್ತೆ. ಮತ್ತೆ ನೀವ್ ಮತ್ತೆ ಗೊತ್ತಿದ್ರು ಗಮನ ಓದ್ಬೇಕಾದ್ರೆ ತಪ್ಪಲ್ಲ ಕೊಡೋದಿಲ್ಲ ಮಾತಾಜಿ. ಮಾತಾಜಿ. ನೀವ್ ಹೇಳಿದ್ದು ಪ್ರತಿಯೊಂದು ವರ್ಡು ನಾವ್ ಇದನ್ನೇ ಶ್ಲೋಕ ಬೇರೆ ಟೈಮಲ್ಲಿ ಓದ್ಬೇಕಾದ್ರೆ ತಕ್ಷಣ ಹಾ ಕರೆಕ್ಟ್ ಆಗಿ ನೆನಪಾಗುತ್ತೆ. ಆಗತ್ತೆ, ಹಾ ಗಮನ ನಾನೇನು ಮತ್ತೆ ಕೊಡೋದಿಲ್ಲ. ಸಮಯ ಓದಿ ಇವಾಗ ಅರ್ಥ ಆಗ್ತಿದೆ ಮಾತಾಜಿ, ಎಲ್ಲ ಜ್ಞಾಪಕ ಬರ್ತಿದೆ. ಮತ್ತೆ ಇದನ್ನ ಅದು ಅರ್ಥ ಹೇಳುವಾಗಲೂ ಕೂಡ ಏನಾದ್ರೂ ಹೆಚ್ಚಿಗೆ ನಾನು ಹೇಳ್ತಾ ಇದ್ರೆ ನನಗೆ ಹೇಳಿ, ನಾನು ಕರೆಕ್ಟ್ ಮಾಡ್ಕೊಳ್ತಾನೆ. ಸುಮ್ನೆ ಸಮಯ ಇದಾಗೋದ್ ಬೇಡ ಅಂತ ಹೇಳಿ. ಯಾಕಂದ್ರೆ ಎಲ್ರು ಕೂಡ ನೀವು ಇದ್ದವ್ರಿದ್ದೀರಾ, ನಿಮ್ಗೆ ಆಲ್ರೆಡಿ ಆಗಿದೆ ಅನ್ಕೊಳ್ತೇನೆ, ನೀವು ಮಾಡಿದೀರಾ. ಕೆಲವೊಬ್ರು ಹೊಸಬ್ರು ಇರೋರು ಅಷ್ಟೇ. ಅಲ್ಲ ಮಾತಾಜಿ, ಇವೆಲ್ಲ ಹೊಸ ವಿಷಯಗಳೇ ನಾವೆಂದೂ ಕೇಳಿಲ್ಲ ಮಾತಾಜಿ. ನಾನಂತೂ ಕೇಳಿಲ್ಲ, ಇದೇ ಫಸ್ಟ್ ಟೈಮ್ ಮಾತಾಜಿ ನಾನು ಕೇಳ್ತಾ ಇರೋದೆಲ್ಲ. ನಂಗೆ ಇದುವರೆಗೂ ಇದು ಯಾವ್ದೋ ಗೊತ್ತಿರ್ಲಿಲ್ಲ ಮಾತಾಜಿ. ಸುಮ್ನೆ ಅಂದ್ರೆ ಕನ್ನಡದಲ್ಲಿದೆ ಅಂತ ಹೇಳಿ ಶ್ಲೋಕ ಕೂಡಿಸ್ಕೊಂಡು ಓದೋದ್ ಕಲ್ತಿದ್ದೆ ಮಾತಾಜಿ ಅಷ್ಟೇ. ಅಂದ್ರೆ ಈಗ ನಾಳೆ ಅರ್ಥ ನೀವು ನೋಡಿ, ನಾನೀಗ ಬೆಳಿಗ್ಗೆ ಒಂದೊಂದ್ ಕ್ಲಾಸ್ ಲೈನ್ ಕೇಳುವಾಗ, ನಾಳೆ ಬೆಳಿಗ್ಗೆ ನೀವು ಕೇಳಿದ್ರಲ್ಲ ಅದ್ರೊಳಗೆ ಇವನ್ನ ಸ್ವಲ್ಪ ಒತ್ತಿ ಹೇಳಿ ಮಾತಾಜಿ, ಅಷ್ಟೇ. ಏನ್ ಹೇಳಿ ಮಾತಾಜಿ? ನಾಳೆ ನೀವ್ ಹೇಳಿದ್ರಲ್ಲ ಪ್ರಶ್ನೆಗಳೇನು ಇದ್ರೆ ಕೇಳಿ ಅಂತ ಫಸ್ಟ್ ರೂಲ್ ಅಲ್ಲಿ. ನಾನು ಶುರುವಿಂದ ಬಂದಿಲ್ಲ, ಅದಕ್ಕೆ ಇವಕ್ಕೆಲ್ಲ ಏನೇನ್ ಹೇಳ್ತಾರೆ ಅಂತ ಬರ್ಕೋತೀನಿ, ಅದಕ್ಕೋಸ್ಕರ. ಹೌದು, ಅದು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಹೇಳಿರೋದು. ಅದು ಅದೇ ಅದೇ. ಯೂಟ್ಯೂಬ್ ಎಲ್ಲ ಇದೆ ನೋಡಿ ಮಾತಾಜಿ. ಅಂದ್ರೆ ಅದು ಮತ್ತೆ ಪದೇ ಪದೇ ರಿಪೀಟ್ ಆಗುತ್ತೆ ಅಂತ ನಾನು ಮತ್ತೆ ರಿಪೀಟ್ ಮಾಡಲ್ಲ. ಈಗ ಮತ್ತೆ ಪದಗಳ ಅರ್ಥ ಹೇಳುವಾಗನು ಕೂಡ ಇದು ಶ್ಲೋಕದ ಅರ್ಥ ಹೇಳುವಾಗ ನಾನು ಒಂದೊಂದ್ ಲೈನ್ ಆಗಿ ಅರ್ಥ ಹೇಳ್ತೇನೆ. ಅದು ನಡೆಯುತ್ತಾ, ಅಥವಾ ನಾನೇನಾದ್ರೂ ಇಲ್ಲಿ ಅನುವಾದದಲ್ಲಿ ಇದೆ ಅದನ್ನ ಅದೇ ಓದಿ ಹೇಳ್ಬಿಟ್ರೆ ಸಾಕಾ ನಿಮ್ಗೆ? ನಾನಿದು ಅನುವಾದದಲ್ಲಿ ನಾನು ನೋಡೋದಿಲ್ಲ. ಹೇಳಿ ಮಾತಾಜಿ. ಪದಾರ್ಥ ಇದ್ದಂಗೆ ಅನ್ಸತ್ತೆ ಇದು. ಬಿಡಿಸಿ ಹೇಳಿದ್ರೆ ಒಂದೊಂದ್ ಪದ ಹೇಳಿ ಹೇಳ್ತಿದ್ದೀರಾ, ಚೆನ್ನಾಗಿದೆ ಮಾತಾಜಿ. ಅದು ಎಲ್ಲ ಚೆನ್ನಾಗಿದೆ ಮಾತಾಜಿ. ಹೀಗೆ ಸರಿ ಇದೆ ಮಾತಾಜಿ. ಸರಿ ಇದೆ, ಸರಿ. ಹಿಂಗೆ ಕಂಟಿನ್ಯೂ ಮಾಡಿ. ಎಲ್ಲರಿಗೂ ಅರ್ಥ ಆಗುತ್ತೆ ಮಾತಾಜಿ. ಎಲ್ಲರೂ ಬಿಟ್ಟು ಬಹಳ ವರ್ಷ ಆಗಿರುತ್ತೆ ಮಾತಾಜಿ. ಒಂದು 6 ಶ್ಲೋಕ ಮಾತ್ರ ಆಗ್ತಾ ಇದೆ ದಿನ. ಹಾಗೆ ನಾನೇನೋ ಸ್ಲೋ ಹೋಗ್ತಾ ಇದ್ದೇನೆ ಅಂತ ಹೇಳಿ ನನ್ಗೆ ಅನಿಸಿತು. ಇಲ್ಲ ಮಾತಾಜಿ, ಇದು ನಾವು ಬರೀ ಕನ್ನಡದಲ್ಲಿದೆ ಅಂತ ಹೇಳಿ ಕೂಡಿಸ್ಕೊಂಡು ಓದೋದ್ ಕಲ್ತಿರ್ತೀವಿ ಅಷ್ಟೇ ಮಾತಾಜಿ. ಆದ್ರೆ ನೀವು ವಿವರವಾಗಿ ಹೇಳ್ತಾ ಇದ್ದೀರಾ, ಇದೇ ಚೆನ್ನಾಗಿದೆ ಮಾತಾಜಿ. ಚೆನ್ನಾಗಿದೆ, ಇದೇ ಚೆನ್ನಾಗಿದೆ ಮಾತಾಜಿ. ಇದು ಯೂಟ್ಯೂಬ್ ನಲ್ಲಿ ಇದೆಯಾ? ಯಾವ್ದು ಮಾತಾಜಿ? ಇದು ಕ್ಲಾಸಾ? ನೀವೆಲ್ಲ ಮಾಡ್ತಾ ಇದ್ದ ಕ್ಲಾಸ್? ಯೂಟ್ಯೂಬ್ ಅಲ್ಲಿ ಇದು ಗ್ರೂಪ್ ಅಲ್ಲಿ ಇಲ್ವಾ? ನೀವು ಗ್ರೂಪ್ ಅಲ್ಲಿ ಹಾಕಿರ್ತೀನಲ್ಲ ಮಾತಾಜಿ, ಕ್ಲಾಸ್ ಮುಗಿದ್ಮೇಲೆ. ನೋಡ್ತೀನಿ, ಗ್ರೂಪ್ ಅಲ್ಲಿ ಇರ್ತೀನಿ, ಸ್ಟಾರ್ಟಿಂಗ್ ನಲ್ಲಿ ಇಲ್ಲ. ಆಯ್ತು, ನೋಡ್ತೀನಿ. ಸೊ ನಾನು ಇನ್ನೊಮ್ಮೆ ನಾನು ರಿಪೀಟ್ ಮಾಡ್ತಾ ಇರ್ತೀನಿ ಹೇಳಿ ಮಾತಾಜಿ, ಮಧ್ಯದಲ್ಲಿ. ಮಾತಾಜಿ ನಾನ್ ಮಾತಾಡ್ಬೋದಾ? ಮಾತಾಡಿ. ಹರೇ ಕೃಷ್ಣ ಮಾತಾಜಿ. ನೀವು ಒಂದು ಶ್ಲೋಕನ ಇಬ್ರಿಬ್ರದೇ ಓದಿಸಿ ಮುಂದೆ ಕೊಟ್ಟೋಗಿ ಮಾತಾಜಿ. ಅವಾಗ ನಿಮ್ಗೂ ಶ್ಲೋಕದು ಬೇಗ ಆಗುತ್ತೆ, ಮತ್ತೆ ನಮ್ಗೆ ಅರ್ಥ ಸಿಗುತ್ತೆ. ಒಂದೇ ಶ್ಲೋಕಕ್ಕೆ ಇಬ್ರು ಓದಿಸಿ ಸಾಕು ಮಾತಾಜಿ. ಇಲ್ಲ, ನಮ್ಗೆ ಗಡಬಡಿ ಮಾಡೋದ್ ಬೇಡ ಅಂತ ನಾನು ಈಗ ಏನು ಇದು ಅಧ್ಯಾಯ ಮುಗಿಯುತ್ತೆ ಅನ್ನೋಕೋಸ್ಕರ ನಾನು ಇವತ್ತು ಒಂದ್ 4 ಜನರಿಗೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಟೈಮು ಸೇವ್ ಆಗುತ್ತೆ. ನನ್ನ ಒಪಿನಿಯನ್ ಹೇಳ್ದೆ ಮಾತಾಜಿ. 5 ಜನ ಜಾಸ್ತಿ. ಇಲ್ಲ, ಸರಿ ಆಯ್ತು, ನಿಮ್ದು ಇದಾಯ್ತು. ನಂದು ಏನು ಅಂತಂದ್ರೆ ಗೊತ್ತಿಲ್ಲ, ಸಾಮಾನ್ಯವಾಗಿ ಸ್ವಭಾವ ಇರುತ್ತೆ ಕೆಲವೊಬ್ಬರದು. ನನ್ಗೆ ಹೇಳಿದ್ರೆ ಒಂದು ಪೂರ್ಣ ಹೇಳ್ಬೇಕು, ಇಲ್ಲಾಂದ್ರೆ ಬಿಟ್ಟು ಬಿಡ್ಬೇಕು. ಆತರ ಒಂದು ಗೊತ್ತಿಲ್ಲ ಮೊದ್ಲಿಂದ ಹೇಳ್ತಿದ್ದೀರಾ ಮಾತಾಜಿ. ನೀವಾದ್ರೆ ಮೀನಿಂಗ್ ಎಲ್ಲ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ, ಟೈಮ್ ಲಿಮಿಟ್ ಏನಿಲ್ವಲ್ಲ, ಅಷ್ಟು ಅವಸರ ಮಾಡಿ ಹೋಗ್ಬೇಕಂತ. ಏನ್ ಅವ್ರು ನಮ್ಗೇನ್ ರೆಸ್ಟ್ರಿಕ್ಟ್ ಮಾಡ್ಲಿಲ್ಲ, ಯಾಕಂದ್ರೆ ಮೊದ್ಲು ಸ್ವಲ್ಪ ಇದು 1 year 6 months ಹೀಗೆ, ಬಟ್ ಏನದು ಟೈಮ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹಾಗೆ ಹೋಗ್ಬೋದು, ನೋಡೋಣ ಬಟ್ ಮಾತಾಜಿ. ಒಂದು ರಿಪಿಟೇಷನ್ 4 ಆದ್ರೆ ಜನ ಒಳ್ಳೇದೇ 5 ಜನ. ಮಾತಾಜಿ. ರಿಪಿಟೇಷನ್ ಆದ್ರೆ ನಾವು ಗಮನ ಕೊಟ್ಟು ನೋಡ್ತಾ ಇರ್ತೀವಿ, ಅದಕ್ಕೆ ಒಂದ್ 5 5 ಜನ ಜನರಿಗಾದ್ರೂ ನೀವು ಮಾಡಿದ್ರೆ ನೋಡ್ತೀರಾ. ಒಳ್ಳೇದೇ. ಹೌದು, ಯಾಕಂದ್ರೆ 5 ಜನರಲ್ಲಿ 5 ಜನರು ಬೇರೆ ಬೇರೆ ತರ ಹೇಳ್ತಾ ಇರ್ತಾರೆ, ಮತ್ತೆ ಹೌದು, ಒಂದು ಅವರು ಬೇರೆ ತರ ಹೇಳುವಾಗ ನಾನು ಕರೆಕ್ಟ್ ಮಾಡ್ತೀನಿ. ಕರೆಕ್ಟ್ ಮಾಡ್ತಾ ಇರ್ತೀರಿ. ಅದು ಅದೆಲ್ಲ ನಿಮ್ಗೆ ಗಮನ ಇನ್ನೊಬ್ರಿಗೆ ರಿಪೀಟ್ ತಗೋತೀವಿ. ಆಗುತ್ತೆ. ಹೌದು. ಅಲ್ಲಿ ಅವ್ರಿಗೂ ಅದೇ ಪ್ರಶ್ನೆ ಇರ್ಬೋದು ಮೇ ಬಿ, ಸೊ ಅದು ಹೌದು. ಕವರ್ ಆಗುತ್ತೆ. ಇರ್ಲಿ ಮಾತಾಜಿ, ಈಗ ಏನ್ ಮಾಡ್ತಾ ಇದ್ದೀರಿ? ಸರಿಗೆ ಇದೆ, ಸರಿಗೆ ಎಲ್ಲ ಇದೆ ನೋಡೋಣ. ನಿಮ್ಗೆ. ಸರಿ ಮಾತಾಜಿ, ಕಂಟಿನ್ಯೂ ಮಾಡೋಣ. ಇನ್ನು ನಾನು ಅರ್ಥ ಹೇಳ್ತಾ ಇದ್ನಲ್ಲ, ಶ್ಲೋಕ ಹೇಳಿದ್ನಲ್ಲ. ಹೌದು, ಮತ್ತೆ ಶ್ಲೋಕ ಹೇಳಿದ್ದೀರಾ ಮಾತಾಜಿ? ಶ್ಲೋಕ ಹೇಳಿಲ್ಲ Okay. ಮಾತಾಜಿ. ಅದನ್ನ ಉಚ್ಚಾರಣೆ ಹೇಳಿಲ್ವಾ? ಇಲ್ಲ ಇಲ್ಲ ಏನಿಲ್ಲ. ಕಾಮ ಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭೀತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಇದರ ಒಂದು ಉಚ್ಚಾರಣೆ ಹೇಗೆ ಬರುತ್ತೆ? ಕಾಮ ಕ್ರೋಧ ವಿಯುಕ್ತಾನಾಂ ಅಂದ್ರೆ ಇಲ್ಲಿ ಕಾಮ ಕ್ರೋಧ ವಿಯುಕ್ತಾನಾಂ. ವಿಯುಕ್ತಾನಾಂ ಅಂತಂದ್ರೆ ಯುಕ್ತ ಅಂತಂದ್ರೆ ಯುಕ್ತಾನಾಂ ಅಂತಂದ್ರೆ ಮುಕ್ತ ಆಗದೆ ಇರುವಂತದ್ದು. ಮತ್ತೆ ವಿಮುಕ್ತಾನಾಂ ಸಾರಿ, ಇಲ್ಲಿ ವಿಯುಕ್ತಾನಾಂ ಇದೆಯಾ? ಇದು ಅಲ್ಲ, ಇದು ವಿಮುಕ್ತಾನಾಂ ಆಗ್ಬೇಕು ಮಾತಾಜಿ. ಅದು ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ನೋಡಿ, ನೀವೆಲ್ಲ ಚೇಂಜ್ ಮಾಡ್ಕೊಳ್ಳಿ. ಕಾಮ ಕ್ರೋಧ ವಿಮುಕ್ತಾನಾಂ ಆಗ್ಬೇಕು, ಯಾಕಂದ್ರೆ ಮುಕ್ತಾನಾಂ ಅಂದ್ರೆ ಮುಕ್ತಿ ಪಡೆಯುವಂಥದ್ದು, ವಿಮುಕ್ತಾನಾಂ ಅಂತಂದ್ರೆ ಮುಕ್ತರಾದಂಥವ್ರು. ಮುಕ್ತಿಯನ್ನ ಪಡೆದಂಥವ್ರು ಅಂತ ಹೇಳಿ ಮೂವ್ ಮಾಡ್ಕೊಳ್ಳಿದ್ರ. ವಿಮುಕ್ತಾನಾಂ ಹೇಳುವಾಗ ಕೂಡ ವಿಮುಕ್ತಾನಾಂ ಅಂತ ಹೇಳಿ. ಓಕೆ. ಇಲ್ಲಿ ಕಾಮ ಕ್ರೋಧ ವಿಮುಕ್ತಾನಾಂ ಬರುತ್ತೆ. ಆಮೇಲೆ ಯತೀನಾಂ. ಯತೀನಾಂ ಅಂತಂದ್ರೆ ಯತಿಗಳು, ಸಂತ ಪುರುಷರಿಗೆ ಯತಿಗಳು ಅಂತ ಹೇಳಿ ಕರೀತಾರೆ. ಯತೀನಾಂ ಅಂದ್ರೆ ಅದು ಬಹುವಚನ, ಸಂತ ಪುರುಷರು ಅಂತ ಹೇಳಿ. ಯತ ಚೇತಸಾಂ, ಯತ ಚೇತಸಾಂ ಹೇಳಿ. ಯತ್ ಅಂದ್ರೆ ವ್ಯಂಜನ ಬಂದಿಲ್ಲ ಅಲ್ಲಿ. ಯತ ಚೇತಸಾಂ. ಯತ ಚೇತಸಾಂ ಅಂತಂದ್ರೆ ಈ ನಮ್ಮ ಏನು ಮನಸ್ಸಿದೆಯಲ್ಲ ಅದನ್ನ ಪೂರ್ಣ ರೀತಿಯಾಗಿ ನಿಯಂತ್ರಿಸಿರುವಂತವ್ರು ಅಂತ ಹೇಳಿ. ಯಾರು ನಿಯಂತ್ರಿಸಿದ್ದಾರೆ? ಯತಿಗಳು ಅಂದ್ರೆ ಸಂತ ಪುರುಷರು. ಅಭೀತೋ, ಅಭೀತೋ ಅಂತಂದ್ರೆ ಇಲ್ಲಿ ಅಭೀತಃ ಅಂತ ಹೇಳಿ ಕರೀತಾರೆ. ಅಭೀತಃ ಅಂತಂದ್ರೆ ಅದರರ್ಥ ಬಹಳ ಶೀಘ್ರವಾಗಿ ಅಂತ ಹೇಳಿ. ಶೀಘ್ರವಾಗಿ ಅವರು ನಿಯಂತ್ರಿಸುವಂತವ್ರು ಅಂತ. ಬ್ರಹ್ಮ ನಿರ್ವಾಣಂ. ಬ್ರಹ್ಮ ನಿರ್ವಾಣಂ ಅಂದ್ರೆ ಅದೇ ಪರಮೋನ್ನತದಲ್ಲಿ ಮೋಕ್ಷವನ್ನ ಪಡೆದಂಥವ್ರು ಅಂತ. ಈಗಾಗಲೇ ನಿಮ್ಗೆ 2 ಸಲ ಬ್ರಹ್ಮ ನಿರ್ವಾಣಂ ಹಿಂದಿನ ಶ್ಲೋಕದಲ್ಲಿ ಬಂದಿದೆ. ಅಂದ್ರೆ ಬ್ರಹ್ಮನ್ ಶಾಂತಿಯನ್ನ ಪಡೆದಂಥವ್ರು ಅಂತ ಹೇಳಿ. ಆಮೇಲೆ ಏನಿದೆ? ಅಭಿತ ಬ್ರಹ್ಮ ನಿರ್ವಾಣಂ ವರ್ತತೆ ಎಲ್ಲ ಕೂಡಿಸಿ ಬರುತ್ತೆ. ಅಂದ್ರೆ ಪರಮೋನ್ನತ ನಲ್ಲಿ ಮೋಕ್ಷವನ್ನ ಪಡೆದಂಥವ್ರು ಅಂತ. ವಿದಿತಾತ್ಮನಾಂ. ಅಂದ್ರೆ ವಿದಿತಾತ್ಮನಾಂ ಅಂತಂದ್ರೆ ಇಲ್ಲಿ 2 ಪದ ಇದೆ, ವಿದಿತ ಮತ್ತೆ ಆತ್ಮನಾಮ್ ಅಂತ. ಅಂದ್ರೆ ಆತ್ಮನಾಮ್ ಅಂದ್ರೆ ಆತ್ಮ ಸಾಕ್ಷಾತ್ಕಾರವನ್ನ, ವಿದಿತ ಅಂತಂದ್ರೆ ಹೊಂದಿದವನು ಅಂತ. ಆತ್ಮ ಸಾಕ್ಷಾತ್ಕಾರ ಪಡೆದಂಥವ್ರಿಗೆ ವಿದಿತ ಆತ್ಮನಾಮ್ ಅಂತ ಕರೀತಾರೆ. ಒಟ್ಟಾರೆ ಇದ್ರ ಒಂದು ಅರ್ಥ ನೋಡೋದಾದ್ರೆ, ಕಾಮ ಕ್ರೋಧದಿಂದ ಯಾರು ಮುಕ್ತರಾಗಿರ್ತಾರೋ, ಮನಸ್ಸನ್ನ ನಿಯಂತ್ರಿಸ್ತಾರೋ, ಅಂದ್ರೆ ಮನಸ್ಸನ್ನ ನಿಯಂತ್ರಿಸೋದು ಅಂತಂದ್ರೆ ಯತಚೇತಸಾಂ. ಆಮೇಲೆ ಏನಿದೆ? ಆತ್ಮಜ್ಞಾನ ಪಡೆದಂತಹ ಯತಿಗಳು ಅಂತ ಹೇಳಿ ಹೇಳ್ತಾರೆ. ಯತಿಗಳು ಅಂದ್ರೆ ಸಂತ ಪುರುಷರು. ಅವರ ಸುತ್ತಮುತ್ತಲು ಏನ ಇರುತ್ತೆ? ಪರಮೋನ್ನತ ನಿಂದ ಪಡೆದಂತ ಮುಕ್ತಿ ಇರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಬ್ರಹ್ಮಶಾಂತಿ ಅವರಿಗೆ ಆವರಿಸಿರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅದ್ರದ್ದೊಂದು ಅನುವಾದ ಇದ್ರಲ್ಲಿ ಬುಕ್ತಲ್ಲಿ ನೋಡ್ತೇನೆ, ಬುಕ್ತಲ್ಲಿ ಇದು ಹೇಳ್ತೇನೆ. ಕಾಮಕ್ರೋಧಗಳಿಂದ ಬಿಡುಗಡೆ ಹೊಂದಿರುವವರು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವರು, ಸ್ವಯಂ ಶಿಸ್ತಿರುವವರು ಮತ್ತು ನಿರಂತರವಾಗಿ ಪರಿಪೂರ್ಣತೆಗೆ ಶ್ರಮಿಸುತ್ತಿರುವವರು, ಅವರಿಗೆ ಶೀಘ್ರವಾಗಿ ಬ್ರಹ್ಮ ನಿರ್ವಾಣಂ ದೊರೆಯುತ್ತದೆ. ಸೊ ಇವ್ರಿಗೆ ಏನಾಗುತ್ತೆ? ಈ ಕಾಮ ಇಲ್ಲ, ಕ್ರೋಧದಿಂದ ಮುಕ್ತರಾಗಿರ್ತಾರೆ, ಮನಸ್ಸು ನಿಯಂತ್ರಿಸ್ತಾರೆ, ಆತ್ಮಜ್ಞಾನ ಪಡೆದಿರ್ತಾರೆ. ಸೊ ಅಂತ ಸಂತ ಪುರುಷರಿಗೆ ಶೀಘ್ರವಾಗಿ ಈ ಬ್ರಹ್ಮ ನಿರ್ವಾಣಂ ದೊರೆಯುವುದು ಖಂಡಿತ. ಬ್ರಹ್ಮ ನಿರ್ವಾಣಂ ಅಂತಂದ್ರೆ ಆತ್ಮಜ್ಞಾನ ಸಿಗುವುದು ಖಂಡಿತ ಅಂತ ಹೇಳಿದ ಹಾಗೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಕಾಮ ಕ್ರೋಧ ವಿಮುಕ್ತಾನಾಂ ಯತೀನಾಂ ಯತಚೇತಸಾಂ
ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅದನ್ನ ಸ್ವಲ್ಪ ಎಲ್ರಿಗೂ ಹೇಳಿದೆ ನಾನು. ಕಾಮ ಕ್ರೋಧ ವಿಯುಕ್ತಾನಾಮ್ ಅಂತ ಹೇಳ್ಬೇಡಿ, ವಿಮುಕ್ತಾನಾಮ್ ಅಂತ ಹೇಳಿ. ಕಾಮ ಕ್ರೋಧ ವಿಮುಕ್ತಾನಾಂ. ಹರೇ ಕೃಷ್ಣ. ರಾಜಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಕಾಮ ಕ್ರೋಧ ವಿಮುಕ್ತಾನಂ ಯತೀನಾಂ ಯತ ಸೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ಧತೆ ವಿದಿತಾತ್ಮನಾಂ. ಹರೇ ಕೃಷ್ಣ ಮಾತಾಜಿ. ವರ್ತತೆ ವಿದಿತಾತ್ಮನಾಂ. ವರ್ಧತೆ ವಿದಿತಾತ್ಮನಾಂ. ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 26. ಕಾಮ ಕ್ರೋಧ ವಿಮುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 5 27 ಮತ್ತೆ 28ನೇ ಶ್ಲೋಕ. ಎರಡು ಕೂಡ ಒಟ್ಟಿಗೆ ಹೇಳ್ತೀನಿ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ಯತೇಂದ್ರಿಯ ಮನೋಬುದ್ಧಿಃ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಛಾ ಭಯ ಕ್ರೋಧೋ ಯಃ ಸದಾ ಮುಕ್ತ ಏವ ಸಃ. ಇದರ ಒಂದು ಉಚ್ಚಾರಣೆ ನೋಡೋಣ. ಸ್ಪರ್ಶಾನ್, ಸಕೆ ಪವತ್ತಿದೆ, ಶಕೆ ಅರ್ಕಾವಳಿ, ಶ ಸ್ಪರ್ಶಾನ್, ನಕೆ ವ್ಯಂಜನ ಇದೆ, ಸ್ಪರ್ಶಾನ್. ಕೃತ್ವಾ, ಕಕೆ ಒಟ್ರ ಸುಳಿ ಇದೆ, ಮತ್ತೆ ತಕೆ ವವತ್ತು, ಆ ಸ್ವರ ಕೂಡಿದೆ. ಕೃತ್ವಾ ಬಹಿರ್ಬಾಹ್ಯಾನ್, ಇಲ್ಲಿ ಬಹಿರ್ಬಾ, ಬಾಕೆ ಮತ್ತೆ ಅರ್ಕಾವಳಿ ಇದೆ. ಬಹಿರ್ಬಾಹ್ಯಾನ್, ಹಕೆ ಯವತ್ತು, ಆ ಸ್ವರ ಹ್ಯಾನ್, ನಕೆ ವ್ಯಂಜನ. ಚಕ್ಷುಶ್ಚೈವಾಂತರೇ, ಕಕೆ ಶವತ್ತಿದೆ, ಚಕ್ಷು ಶ್ಚೈ, ಶಕೆ ಚವತ್ತು ಐವತ್ತಿದೆ, ಶ್ಚೈ ಅಂತ ಹೇಳ್ಬೇಕು. ಶ ಕೇಳಿಸ್ಬೇಕು, ಚ ಕೇಳಿಸ್ಬೇಕು, ಐ ಕೇಳಿಸ್ಬೇಕು. ಶ್ಚೈ ವಾಂತರೇ ಭ್ರುವೋ, ಅರ್ಥವನ್ನ ಆಮೇಲೆ ನೋಡೋಣ. ಭ್ರುವೋಹೋ, ಇಲ್ಲಿ ಚಕ್ಷುಶ್ಚೈವಾಂತರೇ ಭ್ರುವೋಹೋ. ಆಮೇಲೆ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರ ಚಾರಿಣೌ. ಇಲ್ಲಿ ನೀವು ಬಿಡಿಸಿ ಯಾವ್ದಾದ್ರು ಹೇಳೋದಿದ್ರೆ ನಾಸಾಭ್ಯಂತರ ಚಾರಿಣೌ. ಇಲ್ಲಿ ನಾಸಾಭ್ಯಂತರ ಒಂದ್ ಪದ, ಚಾರಿಣೌ ಒಂದ್ ಪದ. ಸೊ ಬಿಡಿಸಿ ಹೇಳ್ಬೋದು, ಕೂಡಿ ಹೇಳಿದ್ರು ಅಲ್ಲೇನು ವ್ಯತ್ಯಾಸ ಆಗಲ್ಲ. ನಾಸಾಭ್ಯಂತರ ಚಾರಿಣೌ. ಇನ್ನ 28ನೇ ಶ್ಲೋಕದಲ್ಲಿ ಯತೇಂದ್ರಿಯ. ಯತೇಂದ್ರಿಯ ಅಂದ್ರೆ ಇಲ್ಲಿ 2 ಪದ ಬರುತ್ತೆ, ಯತ ಮತ್ತೆ ಇಂದ್ರಿಯ. ಯತ ಇಂದ್ರಿಯ ಮತ್ತೆ ಮನೋಬುದ್ಧಿಹಿ. ಮನಬುದ್ಧಿಹಿ ಅಂದ್ರೆ ಮನಃ ಬುದ್ಧಿಹಿ ಅಂತ ಕರೀತಾರೆ 2 ಪದ. ಯತೇಂದ್ರಿಯ ನೀವು ಬಿಡಿಸ್ಬಹುದು, ಯತೇಂದ್ರಿಯ ಬೇರೆ, ಮನೋಬುದ್ಧಿಹಿ ಬೇರೆ. ಹೇಳ್ಬಹುದು ಯತೇಂದ್ರಿಯ ಮನೋಬುದ್ಧಿಹಿ. ಮುನಿರ್ಮೋಕ್ಷ, ಅಲ್ಲಿ ಮೋಕೆ ಅರ್ಕಾವಳಿ ಇರೋದ್ರಿಂದ ಮುನೀರ್ ರ ಬರ್ಬೇಕು, ಆಮೇಲೆ ಮೋ ಹೇಳ್ಬೇಕು. ಮುನೀರ್ ಮೋಕ್ಷ ಪರಾಯಣ. ಇದನ್ನ ಬಿಡಿಸಿದಾಗ ಏನಾಗುತ್ತೆ? ಮುನಿಹಿ ಮೋಕ್ಷ ಪರಾಯಣ, 3 ಪದ ಆಗತ್ತೆ. ಮುನಿಹಿ ಮೋಕ್ಷ ಪರಾಯಣ. ಬಿಡಿಸಿ ಹೇಳ್ಬೋದು, ಕೂಡಿಸಿನೂ ಹೇಳ್ಬೋದು. ಕೂಡಿಸಿ ಹೇಳಿ ಚೆನ್ನಾಗಿರುತ್ತೆ. ಮುನಿರ್ ಮೋಕ್ಷ ಪರಾಯಣ. ವಿಗತೇಚ್ಛಾಭಯ ಕ್ರೋಧೋ, ಇಲ್ಲಿ 3 ಪದ ಬರುತ್ತೆ. ವಿಗತ, ಇಚ್ಛಾ ಮತ್ತೆ ಭಯ ಕ್ರೋಧೋ, 4 ಪದ ಬರುತ್ತೆ. ವಿಗತ, ಇಚ್ಛಾ, ಭಯ, ಕ್ರೋಧ ಅಂತ. ಹಾಗೆ ನೀವು ಕೂಡಿಸಿ ವಿಗತೇಚ್ಛಾಭಯ ಕ್ರೋಧೋ. ನೀವು ಬಿಡಿಸುವಾಗ ಒಂದೊಂದ್ ಪದ ಬಿಡಿಸಿ. ವಿಗತೇಚ್ಛಾ ಭಯ ಕ್ರೋಧೋ ಹೀಗೆ ಹೇಳಿದ್ರೆ ನಿಮ್ಗೆ ಅದು ಕಾಂಪ್ಲಿಕೇಟ್ ಆಗಲ್ಲ. ಯಃ ಸದಾ ಮುಕ್ತ
ಏವ ಸಹ, ದೊಡ್ಡ ಎ ಇದೆ, ಏವ ಸಹ ಅನ್ನಂಗಿಲ್ಲ, ಏವ ಸಹ. ಇಲ್ಲಿ ಯಹ್ ಇದೆ, ಯಹ. ಯಾರು ಕೊಟ್ಟಿರೋದು ನೋಡ್ಬಾ ಹೆಸರು. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ಯಾರು ನೋಡಿ ಅವರು. ಆಮೇಲೆ ಇಲ್ಲಿ ಯಹ ಅನ್ಬೇಡಿ, ಯಹ್ ಸದಾ ಮುಕ್ತ ಏವ ಸಹ ಅಂತ. ಸೊ ಇದ್ರೊಂದು ಅರ್ಥವನ್ನ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ 27ನೇ ಶ್ಲೋಕದಲ್ಲಿ ಮೊದಲೇ ಲೈನು ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯಾನ್ ಅಂತ ಇದೆ. ಇದರರ್ಥ ಈ ಬಾಹ್ಯ ಏನು ವಿಷಯಗಳಿದೆಯೋ, ಬಹಿರ್ಬಾಹ್ಯಾನ್ ಅಂದ್ರೆ ಬಾಹ್ಯ ವಿಷಯಗಳು, ಆ ವಿಷಯಗಳಿಂದ ಇಂದ್ರಿಯಗಳನ್ನ ಹಿಂತೆಗೆದುಕೊಳ್ಳೋದು ಅಂತ ಹೇಳಿದ್ರ ಅರ್ಥ. ಅಂದ್ರೆ ಸ್ಪರ್ಶಾನ್ ಅಂದ್ರೆ ಇಂದ್ರಿಯ ವಿಷಯಗಳು, ಕೃತ್ವ ಅಂದ್ರೆ ಇಡ್ಸೋದು, ಬಹಿ ಅಂದ್ರೆ ಹೊರಗೆ ಅಂತ, ಬಾಹ್ಯಾನ್ ಅಂದ್ರೆ ಅನವಶ್ಯಕವಾದ, ಅಂದ್ರೆ ಅನವಶ್ಯಕ ಬಾಹ್ಯ ವಿಷಯಗಳನ್ನ ವಿಷಯಗಳಿಂದ ಇಂದ್ರಿಯಗಳನ್ನ ಹಿಂತೆಗೆದುಕೊಳ್ಳೋದು ಅಂತ ಇಲ್ಲಿ ಹೇಳ್ತಾರೆ, ಹಿಂತೆಗೆದುಕೊಳ್ಳೋದು. ಆಮೇಲೆ ಚಕ್ಷುಶ್ಚೈವಾಂತರೇ ಭ್ರುವೋಹೋ, ಇಲ್ಲಿ ಚಕ್ಷು ಅಂತಂದ್ರೆ ಕಣ್ಣುಗಳು. ಆಮೇಲೆ ಇಲ್ಲಿ 3 ಪದ ಇದೆ, ಚಕ್ಷುಹು ಅಂತರೇ ಭ್ರುವೋಹೋ ಅಂತ ಕರೀತಾರೆ, ಚಕ್ಷುಹು ಅಂತರೇ ಭ್ರುವೋಹೋ ಅಂತ ಹೇಳ್ತಾರೆ. ಚಕ್ಷು ಅಂದ್ರೆ ಕಣ್ಣು, ಭ್ರುವೋಹೋ ಅಂದ್ರೆ ಈ ನಮ್ಮ ಹುಬ್ಬುಗಳಿರ್ತಲ್ಲ ಅದಕ್ಕೆ ಭ್ರೂ ಮಧ್ಯ ಅಂತ ಕರೀತಾರೆ, ಭ್ರೂ ಅಂತ ಕರೀತಾರೆ, ಭ್ರೂ ಮಧ್ಯದಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಮುಂದೆ ಇರುವಂಥದ್ದು ಏನು, ಚಕ್ಷುಶ್ಚೈವಾಂತರೇ ಭ್ರುವೋಹೋ. ಇದಕ್ಕೇನಂತಾರೆ, ಕಣ್ಣುಗಳನ್ನ ನಮ್ಮ ಭ್ರೂ ಮಧ್ಯದಲ್ಲಿ, ಅಂದ್ರೆ ನಮ್ಮ ಹಣೆ 2 ಹುಬ್ಬಿನ ಮಧ್ಯದಲ್ಲಿಗೆ ಭ್ರೂ ಮಧ್ಯ ಅಂತ ಕರೀತಾರೆ ಅಲ್ಲ. ನಾವು ಬಿಂದಿ ಹಚ್ಕೊಳ್ತೀವಿ ನೋಡಿ, ಟಿಪ್ಲೆ ಹಚ್ಕೊಳ್ತೀವಿ, ಅಲ್ಲಿ ಭ್ರೂ ಮಧ್ಯದಲ್ಲಿ ನೆಟ್ಟಬೇಕು ಅಂದ್ರೆ ನೆಟ್ಟಿಸಬೇಕು ಅಥವಾ ಇರಿಸ್ಬೇಕು ಅಂತ ಹೇಳ್ತಾರೆ. ನಮ್ಮ ಧ್ಯಾನ ಮಾಡುವಾಗ ಮಾಡ್ತಾರೆ ನೋಡಿ. ಸೊ ನಮ್ಮ ಭ್ರೂ ಮಧ್ಯದಲ್ಲಿ ನಾವು ಧ್ಯಾನಿಸಬೇಕು. ಆಮೇಲೆ ಪ್ರಾಣಾಪಾನವು ಸಮೌ ಕೃತ್ವ, ಇಲ್ಲಿ ಪ್ರಾಣ ಅಪಾನವು ಅಂತ ಕರೀತಾರೆ. ಪ್ರಾಣಾಪಾನವು ಬಿಡಿಸಿದಾಗ ಪ್ರಾಣ ಅಪಾನವು ಆಗುತ್ತೆ. ಪ್ರಾಣ ಅಪಾನವು ಅಂದ್ರೆ ನಮ್ಮ ವಾಯು, ಪ್ರಾಣ ಅಂದ್ರೆ ಇನ್ನು ನಮ್ಮ ವಾಯು. ಹಾಗಾಗಿ ನಾವ್ ಹೇಳ್ತೇವೆ ಪ್ರಾಣ, ನಮ್ಮಲ್ಲಿ ಪ್ರಾಣ ಇದೆ ಅಂತ. ಸೊ ಯಾರು ಪ್ರಾಣ ಇರೋದಿಲ್ವೋ ಅವ್ರಿಗೆ ಉಸಿರಾಟ ಇರೋದಿಲ್ಲ, ಹಾಗಾಗಿ ಪ್ರಾಣ ಹೋಯ್ತು ಅಂತ ಹೇಳ್ತೇವೆ. ಪ್ರಾಣ ಹೋಯ್ತು ಅಂದ್ರೆ ಗಾಳಿ ಹೋಯ್ತು ಅಂತ, ಅವರು ಉಸಿರಾಡೋ ಒಂದು ಇದರೆಲ್ಲ ಅವರಲ್ಲಿ. ಅಂದ್ರೆ ಹೀಗೆ ಪ್ರಾಣ ಅಪಾನವು ಅಂದ್ರೆ ಈ ವಾಯುವನ್ನ ಏನ್ ಮಾಡ್ತಾರೆ, ಅಪಾನವು ಅಂದ್ರೆ ಮೇಲೆ ಕೆಳಗೆ ಚಲಿಸುವಂತ ವಾಯುವಿಗೆ ಹೇಳ್ತಾರೆ. ಹಾಗಾಗಿ ಆ ಮೇಲೆ ಕೆಳಗೆ ಚಲಿಸುವಂತ ವಾಯು ಏನಿದೆಯೋ ಪ್ರಾಣ ಅಪಾನವು ಸಮೋಕೃತ್ವ, ಸಮಕೃತ್ವ ಅಂದ್ರೆ ಸಮನಾಗಿಸುವಂಥದ್ದು. ಮೇಲೆ ಕೆಳಗೆ ಚಲಿಸುವಂತ ಗಾಳಿಯನ್ನ ಸಮನಾಗಿಸುವಂಥದ್ದು ಅಂತ. ಈಗ ನಾವು ನೋಡಿದಾಗ ಉಸಿರು ಬಿಡಿ ಅಂತ ಹೇಳಿದಾಗ ನಾವು ಜೋರಾಗಿ ಉಸಿರು ಬಿಡ್ತೇವೆ, ಆದ್ರೆ ತಗೊಳ್ಳೋದು ಕಡಿಮೆ ತಗೋತೇವೆ. ಸೊ ಸಮನಾಗಿರೋದಿಲ್ಲ. ಇಲ್ಲಿ ಹೇಳುವಂಥದ್ದು ಏನು ಅಂದ್ರೆ ಸಮನಾಗಿ ಉಸಿರು ಬಿಡುವಂಥದ್ದು ಮತ್ತೆ ಉಸಿರು ತಗೊಳ್ಳುವಂಥದ್ದು. ಪೂರಕ, ಕುಂಭಕ, ರೇಚಕ ಅಂತ ಹೇಳಿ ಕರಿತೇವೆ ನೋಡಿ ನಾವು. ಪೂರಕ, ಕುಂಭಕ ಅಂದ್ರೆ ಹಿಡ್ಕೊಳ್ಳುವಂಥದ್ದು, ಪೂರಕ, ರೇಚಕ ಅಂದ್ರೆ ಬಿಡುವಂಥದ್ದು, ಪೂರಕ ಅಂದ್ರೆ ತೆಗೆದುಕೊಳ್ಳುವಂಥದ್ದು, ಕುಂಭಕ ಅಂದ್ರೆ ಹಿಡ್ಕೊಳ್ಳುವಂಥದ್ದು. ಏನು ಪೂರಕ ರೇಚಕ ಇದೆಯಲ್ಲ ಅದನ್ನ ಸಮವಾಗಿಸಿಕೊಳ್ಳುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಏನು, ನಾವು ಉಸಿರಾಡುವಂತ ಗಾಳಿ. ನಾಸಾಭ್ಯಂತರ ಚಾರಿಣವು, ಇಲ್ಲಿ ನಾಸಾಭ್ಯಂತರ ಅಂದ್ರೆ ನಾಸ ಅಭ್ಯಂತರ ಅಂತ ಹೇಳಿ ಬಿಡಿಸಿದಾಗ ನಾಸ ಅಭ್ಯಂತರ ಚಾರಿಣವು ಅಂತ ಹೇಳಿ ಕರೀತಾರೆ. 3 ಪದ. ನಾಸ ಅಂದ್ರೆ ನಮ್ಮ ಮೂಗು, ನಾಸಿಕಾ ಅಂತ ಕರಿತೇವೆ ನೋಡಿ, ನಾಸಿಕಾ. ಆ ಮೂಗಿನಲ್ಲಿ ಏನಿದೆ, ಹೊಳ್ಳೆಗಳಿದೆ, 2 ಹೊಳ್ಳೆಗಳಿದೆ. ಸೊ ಆ 2 ಹೊಳ್ಳೆಗಳಿಂದ ಉಸಿರಾಡುವಂಥದ್ದು ಅಂತ ಇಲ್ಲಿ ಹೇಳ್ತಾರೆ. ಹೀಗೆ ಇಲ್ಲಿ ನಾಸ ಅಭ್ಯಂತರ ಚಾರಿಣವು ಅಂತ ಹೇಳ್ತಾರೆ. ಆಮೇಲೆ ಪೂರ್ಣ ರೀತಿಯಾಗಿ ಆಮೇಲೆ ಹೇಳ್ತೇನೆ ಅರ್ಥನ ಅದರದ್ದು. ಆಮೇಲೆ ಈ 28ನೇ ಶ್ಲೋಕದಲ್ಲಿ ಯತೇಂದ್ರಿಯ ಮನೋಬುದ್ಧಿಹಿ, ಇಲ್ಲಿ ನೋಡಿದಾಗ ಯತ ಇಂದ್ರಿಯ ಮನ ಬುದ್ಧಿಹಿ ಅಂತ ಹೇಳಿ 4 ಪದಗಳಿದೆ. ಅಂದ್ರೆ ಇಂದ್ರಿಯ, ಮನಸ್ಸು, ಬುದ್ಧಿಯನ್ನ ನಿಯಂತ್ರಿಸುವಂಥದ್ದು ಮೊದಲನೇ ಲೈನಲ್ಲಿ. 2ನೇ ಲೈನಲ್ಲಿ ಮುನಿರ್ಮೋಕ್ಷ ಪರಾಯಣಾಹ, ಇಲ್ಲಿ ಮೋಕ್ಷ ಪರಾಯಣಾಹ ಅಂತ ಇದೆ. ಮುನಿ ಅಂದ್ರೆ ಮುನಿಗಳು, ಮೋಕ್ಷ ಪರಾಯಣ ಅಂದ್ರೆ ಮೋಕ್ಷದತ್ತ, ಮೋಕ್ಷ ಅಂದ್ರೆ ಮೋಕ್ಷದತ್ತ. ಪರಾಯಣ ಅಂತಂದ್ರೆ ಮನಸ್ಸನ್ನ ನೆಡುವಂಥದ್ದು ಅಂತ ಇಲ್ಲಿ ಹೇಳ್ತಾರೆ. ಮುನಿರ್ಮೋಕ್ಷ ಪರಾಯಣ ಅಂದ್ರೆ ಮುಕ್ತಿಗಾಗಿ ಉದ್ದೇಶಿಸಿರುವಂತಹ ಒಂದು ಕಾರ್ಯ. ವಿಗತ ಇಚ್ಛಾ ಭಯ ಕ್ರೋಧ, ಅಲ್ಲಿ ವಿಗತೇಚ್ಛಾ ಭಯ ಕ್ರೋಧೋ ಅಂದ್ರೆ ಇಲ್ಲಿ 4 ಪದ ಇದೆ. ವಿಗತ, ಇಚ್ಛಾ, ಭಯ, ಕ್ರೋಧ. ಅಂದ್ರೆ ವಿಗತ ಅಂದ್ರೆ ಏನು, ಬಿಡುವಂಥದ್ದು ಅಂತ, ಮುಕ್ತನಾಗುವಂಥದ್ದು ಅಂದ್ರೆ ವಿಗತ ಅಂತ ಕರೀತಾರೆ. ಏನಿಂದ ನಾವು ಮುಕ್ತನಾಗುವಂಥದ್ದು, ಎದರಿಂದ ನಾವು ಮುಕ್ತರಾಗುವಂಥದ್ದು, ಇಚ್ಛಾ ಭಯ ಕ್ರೋಧ. ಇಚ್ಛೆಗಳು ಅಂತಂದ್ರೆ ಏನು, ನಮ್ಮ ಅಪೇಕ್ಷೆಗಳು. ಭಯ ಅಂತಂದ್ರೆ ಏನು,
ನಮ್ಮ ಒಂದು ಭೀತಿಗಳು. ಆಮೇಲೆ ಕ್ರೋಧ ಅಂದ್ರೆ ಕೋಪಗೊಳ್ಳುವಂಥದ್ದು. ಸೊ ಇವುಗಳಿಂದ ನಾವು ಮುಕ್ತರಾಗುವಂಥದ್ದು ಅಂತ. ವಿಗತೇಚ್ಛಾ ಭಯ ಕ್ರೋಧೋ ಯಸ್ ಸದಾ ಮುಕ್ತ ಏವ ಸಹ. ಹಾಗಾಗಿ ಸದಾ ಮುಕ್ತ ಏವ ಸಹ ಅಂದ್ರೆ ಸದಾ ಮುಕ್ತನಾಗಿರ್ತಾನೆ ಅವನು ಅಂತ ಹೇಳಿ. ಸೊ ಅಂದ್ರೆ ಅವನು ಸದಾ ಅಂದ್ರೆ ಯಾವಾಗ್ಲೂ ಮುಕ್ತನಾಗಿರ್ತಾನೆ ಅಂತ ಹೇಳಿ. ಏವ ಸಹ ಖಂಡಿತವಾಗಿಯೂ ಕೂಡ ಮುಕ್ತನಾಗಿರ್ತಾನೆ. ಇಲ್ಲಿ ಇದರ ಒಂದು ಅರ್ಥವನ್ನ ನೋಡೋದಾದ್ರೆ ನೀವು ನೋಡಿ ನಿಮ್ಮ ಇದ್ರಲ್ಲಿ ಭಗವದ್ಗೀತೆಯನ್ನು ತೆಗೆದಿಟ್ಕೊಳ್ಳಿ, ಅಲ್ಲಿ ಕೂಡ ಅರ್ಥ ಇದೆ. ನಾನು ನನ್ನ ಪ್ರಕಾರ ಇಲ್ಲಿ ಹೇಗೆ ಅದರ ಅರ್ಥ ಕೊಡ್ಬೋದು ಅಂತ ಹೇಳ್ತೇನೆ. ಅದು ಶಿಲಪ್ರಪಾದರು ಹೇಳಿರ್ತಾರಾನೆ, ಬಟ್ ಇದ್ರ ಪ್ರಕಾರ ನಾನು ಹೇಳ್ತೇನೆ. ಯಾರು ಈ ಬಾಹ್ಯ ವಿಷಯಗಳಿರ್ತಾವೋ ಸೊ ಆ ವಿಷಯಗಳಿಂದ ಇಂದ್ರಿಯಗಳನ್ನ ಹಿಂತೆಗೆದುಕೊಳ್ತಾರೆ, ಮತ್ತೆ ಯಾರು ತಮ್ಮ ಉಸಿರಾಟವನ್ನ ಪ್ರಾಣಾಪಾನಂ ಸಮಾಕೃತ್ವ ಉಸಿರಾಟವನ್ನ ಸಮನಾಗಿಸ್ತಾರೆ, ಮತ್ತೆ ಯತೇಂದ್ರಿಯ ಮನೋಬುದ್ಧಿ ಇಂದ್ರಿಯ ಮನಸ್ಸು. ನಾನ್ ನೋಡಿ 28ನೇ ಶ್ಲೋಕಕ್ಕೆ ಬಂದೆ, ಎಲ್ಲ ಒಂದೇ ಇದೆ ಅದು. ಸೊ ಒಂದೇ ಅರ್ಥ ಕೊಡುತ್ತೆ ಎರಡು ಶ್ಲೋಕಗಳು ಕೂಡ. ಇಂದ್ರಿಯ ಮನಸ್ಸು ಬುದ್ಧಿಯನ್ನ ನಿಯಂತ್ರಿಸ್ತಾರೋ, ಮತ್ತೆ ವಿಗತೇಚ್ಛಾ ಭಯ ಕ್ರೋಧೋ ಆಸೆ ಭಯ ಕ್ರೋಧಗಳಿಂದ ಮುಕ್ತರಾಗಿರ್ತಾರೋ ಅವರು ಸದಾ ಮುಕ್ತ ಏವ ಸಹ. ಸೊ ಅವ್ರು ಏನಾಗಿರ್ತಾರೆ, ಸದಾ ಮುಕ್ತಿಯ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಹೇಳಿ. ಸೊ ಅವರ ನಿಶ್ಚಯವಾಗಿ ಕೂಡ ಅವರು ಮುಕ್ತರಾದಂಥವ್ರು ಅಂತ. ಏನು ಮುಕ್ತರಾಗಿರುವಂತವ್ರು? ಮುಕ್ತ ಅಂದ್ರೆ ಈ 3 ಗುಣಗಳಿಂದ ಮುಕ್ತರಾಗಿರುವಂತವ್ರು ಅಂತ. ಹರೇ ಕೃಷ್ಣ. ಅವ್ರಿಗೆ ಯಾರೇ ಮುನಿ ಅಂತ ಹೇಳ್ತಾರೆ ನೋಡಿ, ಮುನಿಗಳಿಂದ ಹೇಳ್ತಾ ಇರುವಂತದ್ದವ್ರು. ಕಂಟಿನ್ಯೂ ಮಾಡಿ ಮಾತಾಜಿ, ಇನ್ನೊಂದು ಶ್ಲೋಕ ಇದೆ. 4 ಜನರಿಗೆ ಹೇಳಿಸಿ. ಒಂದು 28 ಒಂದು ಹೇಳಿಸಿ ಮಾತಾಜಿ, ಒಂದು 3 ಜನರಿಗೆ ಹೇಳಿಸಿ. ಆಮೇಲೆ 27 3 ಜನರಿಗೆ ಹೇಳಿಸಿ, 28 3 ಜನರಿಗೆ ಹೇಳಿಸಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಸೌಮ್ಯ ಪ್ರಭಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವು ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇವತ್ತು ಉಮಾ ಮಾತಾಜಿ ಇಲ್ಲ ಅನ್ಸುತ್ತೆ. ಮಾತಾಜಿ. ಹೇಳಿ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುಃ ಪ್ರಾಣಪಾನೋ ಸಮಾಕೃತ್ವೋ ನಾಸ್ಯಾಭ್ಯಂತರಚಾರಿಣೋ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗಡಿಬಿಡಿ ಮಾಡ್ಬೇಡಿ. ಭ್ರುವೋಹೋ ಸಮೌ ಪಾನೌ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರ ಚಾರಿಣೌ. ಪ್ರಾಣಾಪಾನೋ ನಾಸಾಭ್ಯಂತರಚಾರಿಣೋ. 28 ಸರಿ 28ನೇದು ಹೇಳಿ ಈಗ. ನೆಕ್ಸ್ಟ್ ಹೇಳೋರು ಮಾತಾಜಿ. ಮಂಜಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯತೇಂದ್ರಿಯ ಮನೋಬುದ್ಧಿಃ ಮುನಿಮೋಕ್ಷ ಪರಾಯಣಃ ವಿಗತೇಚ್ಛಾ ಭಯ ಕ್ರೋಧೋ ಯಂ ಸದಾ ಯುಕ್ತ ಏವ ಸಃ. ಯಸ್ ಸದಾ ಮುಕ್ತ ಏವ ಸಹ. ಸದಾ ಮುಕ್ತ ಏವ ಸಹ. ಹರೇ ಕೃಷ್ಣ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭು ಸರ್. ಹರೇ ಕೃಷ್ಣ ಮಾತಾಜಿ. ಯತೇಂದ್ರಿಯ ಮನೋಬುದ್ಧಿಃ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಛ ಭಯ ಕ್ರೋಧೋ ಯಃ ಸದಾ ಮುಕ್ತ ಏವ ಸಹ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿದ್ಯಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯತೇಂದ್ರಿಯ ಮನೋಬುದ್ಧಿ ಮುನಿಮೋಕ್ಷ ಪರಾಯಣಃ ವಿಗತೇಚ್ಛಾ ಭಯ ಕ್ರೋಧೋ ಯಂ ಸದಾ ಮುಕ್ತ ಏವ ಸಹ. ಹರೇ ಕೃಷ್ಣ. ಅದು ಯಃ ಸಾಕು ಮಾತಾಜಿ. ಯಸ್ ಸದಾ ಮುಕ್ತ ಏವ ಸಹ. ಸದಾ ಮುಕ್ತ ಏವ ಸಹ. ಹರೇ ಕೃಷ್ಣ ಮಾತಾಜಿ. ಇದು ನೆಕ್ಸ್ಟ್ ಕ್ಲಾಸ್ ಯಾರು ಮಾಡ್ತಾ ಇದ್ದಾರೆ ಈಗ ಇವತ್ತು? ಛಾಯಾ ಮಾತಾಜಿನಾ ನಿನ್ನೆ? ಮಾಡ್ತಾ ಇದ್ದೆ ಮಾತಾಜಿ, ನನ್ಗೊಂದು ರಿಕ್ವೆಸ್ಟ್ ಮಾತಾಜಿ, ನಿಮ್ಗೆ ನೀವು ಅನುಮತಿ ಕೊಟ್ರೆ
ಮಾತಾಜಿ ಒಂದು ಕಡೆ ಶ್ಲೋಕ ಇದೆ ಮಾತಾಜಿ, ಅದನ್ನ ಒಂದು ನೀವು ಅನುಮತಿ 5 ನಿಮಿಷ ಕೊಟ್ರೆ ನಾನು ಅದನ್ನೊಂದು ಮುಗಿಸ್ತೇನೆ. ಸಮಯ ಆಗಿದೆ. ಸಮಯ ಆಯ್ತಲ್ಲ ಮಾತಾಜಿ, ನಿಮ್ಗೂ ಇರುತ್ತೆ ಮತ್ತೆ ಅದನ್ನು ನೀವು ಕಂಪ್ಲೀಟ್ ಮಾಡ್ಬೇಕಲ್ಲ, ಹಾಗಾಗಿ ಮಾಡ್ಲಾ ಮಾತಾಜಿ? ಮಾಡ್ಬೋದಾ ಮಾತಾಜಿ? ಮಾಡಿ. ಹಾ ಸರಿ ಸರಿ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸರಿ. ಕೊನೆಯ ಶ್ಲೋಕ ಇವತ್ತಿಂದು ಶ್ರೀಮದ್ ಭಗವದ್ಗೀತೆ 5ನೇ ಅಧ್ಯಾಯದ ಕೊನೆಯ ಶ್ಲೋಕ 29. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ತುಂಬಾನೇ ಸುಂದರವಾಗಿರುವಂತಹ ಇದು ಶ್ಲೋಕ. ಉಚ್ಚಾರಣೆ ಹೇಗಿದೆ ನೋಡೋಣ. ಭೋಕ್ತಾರಂ, ದೊಡ್ಡ ಭ ಇದೆ, ಓ ಇದೆ, ಭೋಕ್ಕಕ್ಕೆ ತವತ್ತು. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಇದನ್ನ ಬಿಡಿಸೋದಾದ್ರೆ 2 ತರನಾಗಿ ನೀವು ಬಿಡಿಸಬಹುದು. ಸರ್ವಲೋಕ ಮತ್ತೆ ಮಹೇಶ್ವರಂ. ಮಹಾ ಈಶ್ವರ ಅಂತ ಕರೀತಾರೆ, ಮಹೇಶ್ವರಂ ಅಂತ ಹೇಳಿ. ಮಕ್ಕೆ ವ್ಯಂಜನ ಇದೆ, ಮಹೇಶ್ವರಂ. ಸುಹೃದಂ, ಹಕ್ಕೆ ಒಟ್ಟರು ಸುಳಿದೆ, ರು ಹೇಳ್ಬೇಕು, ಋಷಿರು ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಮಕ್ಕೆ ಮತ್ತೆ ಒಟ್ಟರು ಸುಳಿದೆ, ಮೃ ಛಕ್ಕೆ ದೊಡ್ಡ ಛ ಇದೆ, ಹಾಗಾಗಿ ಮೃಚ್ಛತಿ. ಸರಳವಾಗಿದೆ, ಎಲ್ರು ಕೂಡ ಇದನ್ನ ಹೇಳ್ಬಹುದು. ಇದರ ಅರ್ಥವನ್ನ ನೋಡ್ಕೊಂಡ್ ಬರೋಣ. ಮೊದಲೇ ಲೈನ್ ಅಲ್ಲಿ ಭೋಕ್ತಾರಂ ಯಜ್ಞ ತಪಸಾಂ. ಅಂದ್ರೆ ಭೋಕ್ತಾರಂ ಅಂದ್ರೆ ಅನುಭವಿಸುವವನು ಅಂತ ಹೇಳಿ. ಏನನ್ನ ಅನುಭವಿಸುವವನು? ಯಜ್ಞ ತಪಸಾಂ ಅಂದ್ರೆ ಯಜ್ಞ ತಪಸ್ಸಿನ ಫಲವನ್ನ ಅನುಭವಿಸುವವನು ಅಂತ. ಸರ್ವಲೋಕ ಮಹೇಶ್ವರಂ ಅಂದ್ರೆ ಯಾರು ಅನುಭವಿಸ್ತಾರೆ ಅದನ್ನ? ಯಜ್ಞ ತಪಸ್ಸಿನ ಫಲವನ್ನ ಎಲ್ಲ ಲೋಕಗಳ ಮಹೇಶ್ವರ. ಸರ್ವ ಅಂದ್ರೆ ಎಲ್ಲ, ಲೋಕಗಳ ಮಹೇಶ್ವರ. ಸುಹೃದಂ ಸರ್ವಭೂತಾನಾಂ. ಸುಹೃದಂ, ಸುಹೃದಂ ಅಂದ್ರೆ ಮಿತ್ರ. ಸುಹೃದಂ ಅಂದ್ರೆ ಉಪಕಾರಿ ಅಂತನೂ ಕೂಡ. ಸುಹೃದಂ ಅಂದ್ರೆ ಮಿತ್ರ, ಉಪಕಾರಿ. ಯಾರ ಮಿತ್ರ ಉಪಕಾರಿ? ಎಲ್ಲಾ ಜೀವಿಗಳ ಪರಮ ಮಿತ್ರನಾದಂಥವನು. ಸಹೃದ ಅಂತ ಹೇಳಿದ್ರೆ ಪರಮ ಮಿತ್ರ ಅಂತ ಕರೀತಾರೆ. ಸರ್ವಭೂತಾನಾಂ ಯಾರಿಗೆ ಪರಮ ಮಿತ್ರ? ಎಲ್ಲಾ ಜೀವಿಗಳದ್ದು. ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಜ್ಞಾತ್ವಾ ಮಾಂ ಅಂತಂದ್ರೆ ಜ್ಞಾತ್ವಾ ಮಾಂ ಅಂದ್ರೆ ಜ್ಞಾತ್ವಾ ಅಂತಂದ್ರೆ ತಿಳಿದಿರುವಂತದ್ದು. ಯಾರಿಂದ? ನನ್ನಿಂದ ಅಂತ. ಯಾರು? ಕೃಷ್ಣ ಹೇಳ್ತಾ ಇರುವಂತದ್ದು ನನ್ನಿಂದ. ಆಮೇಲೆ ಯಾರು ಇದನ್ನ ನನ್ನಿಂದ ತಿಳ್ಕೊಳ್ತಾರೋ ಶಾಂತಿ ಮೃಚ್ಛತಿ. ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ ಅಂದ್ರೆ ಶಾಂತಿಯನ್ನ ಪಡಿತಾರೆ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಶಾಂತಿ ಅಂದ್ರೆ ಇದು ಯಾವಾಗ ಭೌತಿಕ ವೇದನೆಗಳಿರ್ತಾವ ನಮ್ಗೆಲ್ಲ, ಆ ಭೌತಿಕ ವೇದನೆಗಳಿಂದ ಆ ಶಾಂತಿಯಲ್ಲಿ ಇರ್ತೇವೆ ನಾವು. ಮತ್ತೆ ಯಾರು ಇದೆಲ್ಲ ಹೇಳಿದ್ನಲ್ಲ ಮೇಲೆ ಎಲ್ಲ ಯಜ್ಞ ತಪಸ್ಸಿನ ಫಲವನ್ನು ಭಗವಂತನಿಗೆ ಕೊಡ್ತಾರೆ, ಆವಾಗ ಅವರು ಆ ಭೌತಿಕ ವೇದನೆಗಳಿಂದ ಪರಿಹಾರ ಪಡಿತಾರೆ. ಸೊ ಯಾವಾಗ ಪರಿಹಾರ ಸಿಗುತ್ತೆ ಅದಕ್ಕೆ ಅಂತೀವಿ ಶಾಂತಿ. ಮನಸ್ಸಿಗೆ ಶಾಂತಿ ಇಲ್ಲ ಅಂತ ಹೇಳ್ತಿರ್ತೀವಲ್ಲ, ಇದೆ. ಯಾಕೆ? ಭೌತಿಕ ವೇದನೆಗಳಲ್ಲಿದ್ದೇವೆ, ಅದಕ್ಕೆ ಶಾಂತಿ ಇರಲ್ಲ. ಸೊ ಯಾರು ಇದನ್ನ ತಿಳ್ಕೊಳ್ತಾರೋ ಅವರು ಶಾಂತಿಯನ್ನ ಪಡಿತಾರೆ, ಭೌತಿಕ ವೇದನೆಗಳಿಂದ ಪರಿಹಾರವನ್ನ ಪಡಿತಾರೆ ಅಂತ ಅರ್ಥ. ಸೊ ಇದ್ರ ಒಂದು ಒಟ್ಟಾರೆ ಅರ್ಥ ಏನು ಅಂದ್ರೆ, ಯಾರು ನನ್ನನ್ನು ಅಂತ ಭಗವಂತ ಹೇಳ್ತಾ ಇರುವಂತದ್ದು. ಮಾಮ್ ಅಂದ್ರೆ ನನ್ನನ್ನು. ಯಾರು ನನ್ನನ್ನು ಅಂದ್ರೆ ಯಾರು? ಕೃಷ್ಣ ನನ್ನ ಎಲ್ಲ ಯಜ್ಞ ಮತ್ತೆ ತಪಸ್ಸಿನ ಒಂದು ಭೋಕ್ತಾರ ಅಂತ ತಿಳ್ಕೊಳ್ತಾರೋ, ಅಥವಾ ಭೋಕ್ತರು ಅವನೇ ಅಂತ ತಿಳ್ಕೊಳ್ತಾರೋ, ಸೊ ಎಲ್ಲ ಲೋಕಗಳ ಅಧಿಪತಿ ಆಗಿದ್ದಾನೆ ಅವನು. ಹಾಗಾಗಿ ಎಲ್ಲ ಲೋಕಗಳ ಅಧಿಪತಿ ಆಗಿರೋದ್ರಿಂದ ಎಲ್ಲ ಜೀವಿಗಳ ಹಿತೈಷಿಯೂ ಕೂಡ ಅವನೇ. ಇದನ್ನ ಯಾರು ತಿಳ್ಕೊಳ್ತಾರೆ ಅವರು ಶಾಶ್ವತ ಶಾಂತಿಯನ್ನ ಪಡಿತಾರೆ. ಯಾರು? ಜ್ಞಾತ್ಮ ಅಂದ್ರೆ ಯಾರು ತಿಳ್ಕೊಳ್ತಾರೆ ಅವರು ಶಾಂತಿನ ಪಡಿತಾರೆ. ಶಾಂತಿ ಮೃಚ್ಛತಿ. ಹರೇ ಕೃಷ್ಣ. ಮಾತಾಜಿ 3 ಜನರಿಗೆ ಮಾತ್ರ ಹೇಳಿಸಿ. ಆಯ್ತು ಮಾತಾ. ಶ್ಯಾಮಲಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಹರೇ ಕೃಷ್ಣ. ಹರೇ ಕೃಷ್ಣ. ದೀಕ್ಷಾ ಮಾತಾಜಿ. ಮಂಜುಳಾ ಸುರೇಶ್ ಮಾತಾಜಿ ಹೇಳಿ ಮಾತಾಜಿ. ದೀಕ್ಷಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಬೇಗ ಓದಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೀಕ್ಷಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಭುಕ್ತಾರಂ ಯಜ್ಞ ತಪಸ್ಸಾಂ ಸರ್ವಲೋಕ ಮಹೇಶ್ವರಂ
ಸುಹೃದಹಂ ಸರ್ವಭೂತಾನಾಂ ಜ್ಞಾನಾತ್ವಾ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಇವತ್ತು ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವರು ಬೇಜಾರ್ ಪಟ್ಕೋಬೇಡಿ. ನಾಳೆಗೆ ನಾವು ಮಾಡೋಣ. ಇದು ಫುಲ್ ಅಧ್ಯಾಯನ ನಾಳೆ ನಾವು ರಿವಿಷನ್ ಮಾಡೋಣ. ಮತ್ತೇನಾದ್ರೂ ಸಮಸ್ಯೆ ಇದ್ರೆ ಅಲ್ಲಿ ನಾಳೆ ನಾವು ಪರಿಹಾರ ಕಂಡುಕೊಳ್ಳೋಣ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮ ಸನ್ಯಾಸ ಯೋಗೋ ನಾಮ ಪಂಚಮೋಧ್ಯಾಯಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಧನ್ಯವಾದಗಳು ಚಿತ್ರ ಮಾತಾಜಿ. ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ.